ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಮಾತುಕತೆ ರಾಷ್ಟ್ರೀಯ ಶಿಕ್ಷಣ ನೀತಿ. ವೀಕ್ಷಕರೇ, ಈಗಾಗಲೇ ನೀವು ನೋಡಿರ್ತೀರಿ, ಕೇಳಿರ್ತೀರಿ, ವಿ4 ವಾಹಿನಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಸರಣಿ ಮಾತುಕತೆಗಳನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ದಿವಸ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಸಂವಾದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಶಿಕ್ಷಕರು ಮತ್ತು ಶಿಕ್ಷಣ ತಜ್ಞರು ಆಗಿರುವಂಥ ಅರವಿಂದ ಚೊಕ್ಕಾಡಿಯವರು. ನಾನು ಅರವಿಂದ ಚೊಕ್ಕಾಡಿಯವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಸರ್ ನಿಮಗೆ ಪ್ರೀತಿಯ ನಮಸ್ಕಾರ. ಎಸ್ ವೀಕ್ಷಕರೇ, ನೀವು ಅರವಿಂದ ಚೊಕ್ಕಾಡಿಯವರು ಬರೆದಿರುವಂಥದ್ದನ್ನು ಅಥವಾ ಅವರ ಉಪನ್ಯಾಸಗಳನ್ನು ಸಾಕಷ್ಟು ಕೇಳಿರ್ತೀರಿ. ಕನ್ನಡ ನಾಡಿನ ಇವತ್ತಿನ ಸನ್ನಿವೇಶದಲ್ಲಿ ಒಬ್ಬ ಶ್ರೇಷ್ಠ ಚಿಂತಕರಾಗಿ, ಉಪನ್ಯಾಸಕರಾಗಿ, ಜೊತೆಗೆ ಶಿಕ್ಷಣ ತಜ್ಞರಾಗಿ ಗುರುತಿಸಿಕೊಂಡಿರುವಂಥವರು. ಮುಖ್ಯವಾಗಿ ಅವರನ್ನು ಪರಿಚಯಿಸುವ ಸಂದರ್ಭದಲ್ಲಿ ಹೇಳಬೇಕಾದ ಒಂದೆರಡು ವಿಷಯಗಳನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಈ ಒಂದು ಸಂವಾದ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ತನ್ನ PUC ಅಧ್ಯಯನ ಮಾಡುವ ಸಂದರ್ಭದಲ್ಲೇ, ಅಂದರೆ ಅವತ್ತಿನ ದ್ವಿತೀಯ PUCಯಲ್ಲಿ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದವರು ಅರವಿಂದ ಚೊಕ್ಕಾಡಿಯವರು. ಆಮೇಲೆ B.Ed ಮಾಡೋ ಸಂದರ್ಭದಲ್ಲಿ ಕೂಡ ಡಾಕ್ಟರ್ DMA ಪೈ ಎಂಡೋಮೆಂಟ್ ಪ್ರಶಸ್ತಿಯನ್ನು ಕೂಡ ಪಡೆದವರು. ಸೊ ಶಿಕ್ಷಕರಾಗಿ ಅವರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಮುಂಡಾಜೆಯಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿದ್ದಾರೆ. ಶಿಕ್ಷಣದ ಬಗ್ಗೆ ಅಥವಾ ಸಾಹಿತ್ಯ ಇರಬಹುದು ಅಥವಾ ಸಮಾಜ ವಿಜ್ಞಾನ ಇರಬಹುದು, ಒಟ್ಟು ಮಕ್ಕಳನ್ನು ರೂಪಿಸುವ ಬಗ್ಗೆ, ವಿಧಾನಗಳ ಬಗ್ಗೆ ತುಂಬ ವಿಶಿಷ್ಟ ಪರಿಕಲ್ಪನೆಯ ಮೂಲಕ ಬರೆಯುವಂಥ ಮತ್ತು ಮಾತನಾಡುವಂಥ ಒಬ್ಬ ಚಿಂತಕರಾಗಿ ಇವತ್ತು ಅರವಿಂದ ಚೊಕ್ಕಾಡಿಯವರು ಗುರುತಿಸಿಕೊಳ್ತಾರೆ. ಅವರು ಬರೆದಂಥ ಒಂದೆರಡು ಕೃತಿಗಳು ಮತ್ತು ಅವರ ಬಹುಮುಖ್ಯ ಪರಿಚಯ ಮಾಡಬೇಕಾದ ಸಂದರ್ಭದಲ್ಲಿ ನಾನು ನಿಮಗೆ ವೀಕ್ಷಕರಿಗೆ ಅವರ ಬಗ್ಗೆ ಹೇಳಬೇಕಾದ ಒಂದೆರಡು ಅಂಶಗಳನ್ನು ನಾನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರ ಸಾಹಿತ್ಯ ಕೃತಿಗಳು, ಅದು ಅರ್ಥಶೋಧ, ಅನ್ವಯ, ಆಮೇಲೆ ಮಧ್ಯಮ ಪಥ, ಬದುಕಿಗಾಗಿ ಶಿಕ್ಷಣ, ಆಮೇಲೆ ಯುವ ಮನಸ್ಸಿನ ಮೆಟ್ಟಿಲು, ಕಲಿಕೆಯ ನಡೆ, ಆಮೇಲೆ ಇಲ್ಲದ ತೀರದಲ್ಲಿ, ಉಪನ್ಯಾಸ ಗುಚ್ಛ, ಗಾಂಧಿ ಮೌಲ್ಯಗಳ ನಡುವಿನ ಮೌನ, ಆಮೇಲೆ ಅವರು ಬರೆದಿರುವಂಥ ಶೈಕ್ಷಣಿಕ ಕೈಪಿಡಿಗಳು, ಇದು ಬಹು ಮುಖ್ಯವಾದಂಥದ್ದು, ಯಶಸ್ವಿ ಶಿಕ್ಷಕರಾಗುವುದು ಹೇಗೆ, ಆಮೇಲೆ ಮಕ್ಕಳಿಗೆ ಮೌಲ್ಯ ಶಿಕ್ಷಣ, ಆಮೇಲೆ ಜೀವನ ವಿಜ್ಞಾನ ಶಿಕ್ಷಣ, ಜೀವನ ಕೌಶಲ್ಯಗಳು. ಸೊ ಇವೆಲ್ಲ ಅವರು ಶೈಕ್ಷಣಿಕ ಕೈಪಿಡಿಗಳು. ಜೊತೆಗೆ ವ್ಯಕ್ತಿ ಚಿತ್ರಗಳು ಅವರು ಬರೆದಿರುವಂಥದ್ದು ಸ್ವಾಮಿ ವಿವೇಕಾನಂದರ ಬಗ್ಗೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ, ಆಮೇಲೆ ಪ್ರೌಢ ಶಿಕ್ಷಣ ನಿರ್ವಹಣಾ ಮನೋವಿಜ್ಞಾನ ಅನ್ನುವಂಥದ್ದು ಪುಸ್ತಕ, ಆಮೇಲೆ ಸಾರ್ವಜನಿಕ ಆಡಳಿತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಬಹುಮುಖ್ಯವಾಗಿ ಇವತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂಥ ಪಠ್ಯಕ್ರಮ ಇರ್ಬೋದು ಅಥವಾ ಒಂದು ರೆಫರೆನ್ಸ್ ಬುಕ್ಗಳನ್ನು ಬರೆಯುವಂಥ ಅಥವಾ ಅಂಥದನ್ನು ಸಂಪಾದನೆ ಮಾಡುವಂಥ ಒಂದು ಮಹತ್ವದ ಕೆಲಸದಲ್ಲಿ ಕೂಡ ಅರವಿಂದ ಚೊಕ್ಕಾಡಿಯವರು ತೊಡಗಿಸಿಕೊಂಡಿದ್ದಾರೆ. ಅವರ ಸಂಪಾದನಾ ಗ್ರಂಥ ಇದು ನಮ್ಮ ಕರ್ನಾಟಕ 2 ತಲೆಮಾರು ಮುಕ್ತ ಅಂಶ ಅನ್ನುವಂಥದ್ದು. ಜೊತೆಗೆ ಅವರ ಒಟ್ಟು ಶೈಕ್ಷಣಿಕ ಅಥವಾ ಅವರ ಸಾಹಿತ್ಯಿಕ ಅಥವಾ ಸಾಮಾಜಿಕ ಒಂದು ಸೇವೆಗಾಗಿ ಅನೇಕ ಪುರಸ್ಕಾರಗಳು ಕೂಡ ಸಂದಿದೆ. ಬಹುಮುಖ್ಯವಾಗಿ 2009ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಪುರಸ್ಕಾರ, ಆಮೇಲೆ ಬಳ್ಳಾರಿಯ ಡಾಕ್ಟರ್ H. ನರಸಿಂಹಯ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ, ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅರಳು ಪ್ರಶಸ್ತಿ, ಆಮೇಲೆ ಶಿಕ್ಷಕರ ಪ್ರತಿಭಾ ಪರಿಷತ್ತಿನ ಶಿಕ್ಷಣ ಸಾಹಿತ್ಯ ರತ್ನ ಪ್ರಶಸ್ತಿ. ಸೊ ಆಮೇಲೆ ಬೆಳ್ತಂಗಡಿ ಯುವ JC ಮತ್ತು ಲಯನ್ಸ್ ಕ್ಲಬ್ನವರ ಯುವ ಸಾಧಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮತ್ತು ಅವರು ಪಡೆದಂಥ ಕೃತಿಗಳು ಅಥವಾ ಪ್ರಬಂಧಗಳು ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮತ್ತು ಆಂಧ್ರದ ಕೃಷ್ಣದೇವರಾಯ ವಿಶ್ವವಿದ್ಯಾನಿಲಯದಲ್ಲಿ ಪಠ್ಯಕ್ರಮಗಳಾಗಿ ಕೂಡ ಇವತ್ತು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಸೊ ಈ ಎಲ್ಲ ರೀತಿಯಾಗಿ ಅರವಿಂದ ಚೊಕ್ಕಾಡಿಯವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವತ್ತು ಗುರುತಿಸಿಕೊಂಡವರು. ಸೊ ಅವರು ಅವರದೇ ಆದಂಥ ಒಂದು ಸ್ವತಂತ್ರ ನೆಲೆಯಲ್ಲಿ ನಿಂತು ಮಾತನಾಡುವಂಥ ಒಬ್ಬ ಚಿಂತಕರು. ಯಾವ ಒಂದು ಇಸಮ್ಗೆ ಕೂಡ ಅತ್ತ ಬಲ ಎಡ ಅಥವಾ ಯಾವುದೇ ಆ ರೀತಿಯ ಯಾವುದೇ ಒಂದು ನಿರ್ದಿಷ್ಟ ಪಥದಲ್ಲಿ ನಿಲ್ಲದೆ ಒಂದು ಸ್ವತಂತ್ರ ಪಥದಲ್ಲಿ ನಿಂತು ಮಾತನಾಡಬಲ್ಲಂಥ ಮತ್ತು ತನ್ನ ವಿಚಾರಗಳನ್ನು ಮಂಡನೆ ಮಾಡ್ತಾ ಇರುವಂಥ ಒಬ್ಬ ವಿಶಿಷ್ಟ ಚಿಂತಕ. ಆ ಕಾರಣಕ್ಕಾಗಿ ಅವರು ಇವತ್ತು ವಿಶೇಷವಾಗಿ ಗುರುತಿಸಲ್ಪಡ್ತಾ ಇರುವವರು. ಇವತ್ತು ಅವರು ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ತನ್ನ ಅಭಿಪ್ರಾಯ, ಅನಿಸಿಕೆ ಮತ್ತು ವಿಶ್ಲೇಷಣೆಗಳನ್ನು ಮಾಡ್ತಾರೆ. ವೀಕ್ಷಕರೇ, ನಾವು ಈ ಮೊದಲು ಕೂಡ ಹೇಳಿದಾಗೆ ಮತ್ತು ಮಾಡಿದಾಗೆ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಲ್ಲಿ
ಅಲ್ಲಿ ಏನು ಅದರ ಹೊಸ ಹೊಸ ಅದನ್ನು ಏನು ತುಂಬ ಕ್ಲಿಷ್ಟಕರವಾಗಿ ವಿಶ್ಲೇಷಣೆಗಳನ್ನು ಮಾಡುವುದಿಲ್ಲ. ಶಿಕ್ಷಣ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಮತ್ತು ನಮ್ಮ ಬದುಕು, ಶಿಕ್ಷಣ, ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಈ ಎಲ್ಲ ಒಂದು ಹಿನ್ನೆಲೆ ಇಟ್ಟುಕೊಂಡು ನಾವು ಈ ಒಂದು ಶಿಕ್ಷಣ ನೀತಿ ಬಗ್ಗೆ ಮಾತಾಡ್ತೇವೆ. ಸರ್, ನಾನು ಆರಂಭದಲ್ಲಿ ಅರವಿಂದ್ ಚೊಕ್ಕಾಡಿ ಸರ್ ನಿಮ್ಮನ್ನು ಈ ಒಂದು ಮಾತುಕತೆಗೆ ಸೆಳೆಯುವ ಸಂದರ್ಭದಲ್ಲಿ ನೀವು ನಾವೀಗ ರಾಷ್ಟ್ರೀಯ ಶಿಕ್ಷಣ ಬಗ್ಗೆ ನಾವು ಮಾತನಾಡಬೇಕಾಗಿದೆ ಸಾಕಷ್ಟು. ನಿಮ್ಮ ಪ್ರಕಾರ ಬಾಲ್ಯದಲ್ಲಿ ಒಂದು ಮಕ್ಕಳ ಬಾಲ್ಯಾವಸ್ಥೆಯಲ್ಲಿ ಯಾವ ರೀತಿಯ ಶಿಕ್ಷಣ ಮಕ್ಕಳಿಗೆ ಬೇಕು ಅನ್ನುವಂಥದ್ದನ್ನು ನೀವು ನಿಮ್ಮ ಒಂದು ಅಭಿಪ್ರಾಯ? ಮಕ್ಕಳಿಗೆ ಬಾಲ್ಯದಲ್ಲಿ ಶಿಕ್ಷಣ ಬೇಕಾ ಅಂತೇಳಿ ಹೇಳುವಂಥದ್ದೇ ಒಂದು ಮುಖ್ಯವಾದ ಪ್ರಶ್ನೆ. ಎಸ್ 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 ಯಾಕಂದರೆ ಈ ಮಕ್ಕಳು ತಾನೇ ತಾನಾಗಿ ಕಲಿಯುವ ವಯಸ್ಸು. ಹೌದು. ಆವಾಗ ನೀನು ಇಂಥದ್ದನ್ನು ಕಲಿ ಅಂತೇಳಿ ನಾವು ಒಂದು ನಿರ್ದಿಷ್ಟವಾದ ಚೌಕಟ್ಟನ್ನು ಫ್ರೇಮ್ ಮಾಡಿ ಅವ್ರಿಗೆ ಕೊಡಬೇಕಾ ಅನ್ನುವಂಥದ್ದು ಮುಖ್ಯವಾದ ಪ್ರಶ್ನೆ. ಅಂದರೆ ನೋಡಿ ಕಲಿತಾರೆ ಅಂತವ್ರು ಅವರಷ್ಟಕ್ಕೆ ನೋಡಿ ಕಲಿತಾರೆ, ಅನುಭವದಿಂದ ಕಲಿತಾರೆ. ನೋಡಿ, ಒಂದು ಚಿಕ್ಕ ಮಗು ಹೇಗೆ ಅಂತ ಹೇಳಿದ್ರೆ, ಅದು ಒಂದು ದೀಪ ಉರಿತಾ ಇದ್ರೆ ಅದಕ್ಕೆ ಬಹಳ ಆಸಕ್ತಿ ಬರ್ತದೆ, ಅದನ್ನು ಹಿಡಿಲಿಕ್ಕೆ ಹೋಗ್ತದೆ. ಸಣ್ಣಕ್ಕೆ ಬಿಸಿ ತಾಗಿದಾಗಲೇ ಇದನ್ನು ಮುಟ್ಟಬಾರದು ಅನ್ನೋದು ಅದಕ್ಕೆ ಗೊತ್ತಾಗುದು. ಆಮೇಲೆ ಜೀವಮಾನ ಪೂರ್ತಿ ಅದು ದೀಪವನ್ನು ಮುಟ್ಟಬಾರದು ಅಂತೇಳಿ ಹೇಳುವ ತಿಳುವಳಿಕೆಯನ್ನು ಬೆಳೆಸಿಕೊಳ್ತದೆ. ತನ್ನ ಪರಿಸರದಿಂದ ಸಹಜವಾಗಿ ಕಲಿಯುವ ವಯಸ್ಸಿನಲ್ಲಿ ನಾವು ಅದನ್ನು ತುಂಬ ಕಷ್ಟಪಟ್ಟು ಇಂಥದ್ದನ್ನೇ ನೀನು ಕಲಿಬೇಕು ಅನ್ನುವ ಚೌಕಟ್ಟನ್ನು ಹಾಕುವುದು ಸರಿಯಲ್ಲ ಅನ್ನೋದೇ ನನ್ನ ಅಭಿಪ್ರಾಯ. ಹೇಳಿಕೊಡುವ, ಒತ್ತಾಯಪೂರ್ವಕವಾಗಿ ಹೇಳಿಕೊಡುವಂಥ ಒಂದು ಪ್ರಕ್ರಿಯೆ ಮಕ್ಕಳಿಗೆ ಅಗತ್ಯ ಇಲ್ಲ. ಒಂದು ನಮ್ಮ ನಾಗರಿಕ ವ್ಯವಸ್ಥೆ ಬೆಳೆದು ಬಂದ ಎರಡು ಬಗೆಯನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಸಂಸ್ಕೃತಿಯನ್ನು ಕೇಂದ್ರವಾಗಿದ್ದದ್ದು, ಇನ್ನೊಂದು ನಾಗರಿಕತೆಯನ್ನು ಕೇಂದ್ರವಾಗಿದ್ದದ್ದು. ಈ ವೇದಗಳಲ್ಲಿ ಬರ್ತದೆ ನೋಡಿ, ನಮೋ ಅರ್ಭಕೇಭ್ಯ ಅಂತ ಬರ್ತದೆ. ಅಂದ್ರೆ ಸಂಸ್ಕೃತಿ ಯಾವಾಗಲೂ ಬಾಲ್ಯವನ್ನು ವಿಸ್ತರಿಸಲಿಕ್ಕೆ ಬಯಸ್ತದೆ, ನಾಗರಿಕತೆ ಯಾವಾಗಲೂ ಬಾಲ್ಯವನ್ನು ಕಡಿಮೆ ಮಾಡಿ ಜವಾಬ್ದಾರಿಯುತ ಆಗಿಸುವುದನ್ನು ಬಯಸ್ತದೆ. ಆವಾಗ ಮಕ್ಕಳ ಎಳೆಯ ವಯಸ್ಸಿನಲ್ಲಿ ಬಾಲ್ಯವನ್ನೇ ನೀವು ಅವರಿಗೆ ಕೊಡದೇ ಇದ್ರೆ, ಹುಟ್ಟುವಾಗಲೇ ಅವನು ಜವಾಬ್ದಾರಿಯುತ ನಾಗರಿಕನಾಗಿಯೇ ಬಂದರೆ ಅವನು ಜೀವಮಾನ ಪೂರ್ತಿ ಜವಾಬ್ದಾರಿಯುತ ನಾಗರಿಕನಾಗುವುದೇ ಆಯಿತು ಹೊರತು ಅವನು ಬಾಲ್ಯವನ್ನು ಅನುಭವಿಸಲಿಕ್ಕೆ ಇಲ್ವಾ? ಬಾಲ್ಯವನ್ನು ಅನುಭವಿಸದೇ ಇದ್ದರೆ ಯೌವನ ಮತ್ತು ಇದು ಮಧ್ಯ ವಯಸ್ಸು, ವೃದ್ಧಾಪ್ಯ ಅದು ಸಶಕ್ತವಾಗಿರಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವುದೇ ಒಬ್ಬ ಶ್ರೇಷ್ಠ ಚಿಂತಕರನ್ನು ಅಥವಾ ಮಹಾನ್ ಸಾಧಕರನ್ನು ಗಮನಿಸಿ, ಅವರೆಲ್ಲರೂ ಕೂಡ ತಮ್ಮ ಬಾಲ್ಯದ ಬಗ್ಗೆ ಜಾಸ್ತಿ ಬರ್ಕೊಂಡಿದ್ದಾರೆ. ಬಾಲ್ಯವನ್ನು ತುಂಬಾ ಮುಕ್ತವಾಗಿ ಈಗ ಗಾಂಧಿ ನನ್ನ ಬಾಲ್ಯ ಅಂತ ಹೇಳಿ ಒಂದು ಅಧ್ಯಾಯವನ್ನೇ ಬರೆದು ಬಿಟ್ಟಿದ್ದಾರೆ. ಈ ಬಾಲ್ಯದ ಒಂದು ವಿಕಾಸ ಚೆನ್ನಾಗಿ ಆಗಬೇಕು ಅಂತೇಳಿ ಆದ್ರೆ ಸಾಕಷ್ಟು ನಿರಾಳತೆಯನ್ನು ಒದಗಿಸಬೇಕು. ಆವಾಗ ನಿರಾಳತೆ ಇದ್ದಾಗ ಶಿಕ್ಷಣ ನಡೆಯುವುದಿಲ್ಲ ಅಂತಲ್ಲ, ಶಿಕ್ಷಣ ನಡೀತದೆ, ತನ್ನಿಂದ ತಾನೇ ನಡೀತದೆ. ಆದ್ರೆ ನೀವು ತನ್ನಿಂದ ತಾನೇ ನಡೆಯುವುದನ್ನು ಹಿಂಡಿ ಕಟ್ಟಿ ಹಾಕಿ ಚೌಕಟ್ಟಿಗೆ ತರಬೇಕಾದ ಅಗತ್ಯ ಇಲ್ಲ ಅಂತ. ಅಂದ್ರೆ ಬಹುಶಃ ಯಾವತ್ತೂ ಕೂಡ ಎಲ್ಲ ವ್ಯಕ್ತಿಗಳು ಕೂಡ ಪದೇ ಪದೇ ನೆನಪಿಸಿಕೊಳ್ಳುವಂಥದ್ದು ತನ್ನ ಬಾಲ್ಯವನ್ನೇ. ಬಾಲ್ಯ ಉತ್ತಮವಾಗಿದ್ದರೆ, ಅದು ಖುಷಿ ಖುಷಿಯಾಗಿದ್ದರೆ, ಅದು ಸಂಭ್ರಮದನ್ನ ಬಾಲ್ಯವಾಗಿದ್ದರೆ ಅದು ಮತ್ತೆ ಮತ್ತೆ ನಾವು ಮರುಕಳಿಸಿ ಅಥವಾ ಮತ್ತೆ ಮತ್ತೆ ಅದನ್ನು ನೆನಪು ಮಾಡಲಿಕ್ಕೆ ಬಯಸ್ತೇವೆ. ಎಸ್, ಈಗ ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆಯ ಒಳಗಡೆ ನಾವೀಗ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಗಿಂತ ಅದನ್ನು ಮತ್ತೆ ಮತ್ತೆ ವಿಚಾರಕ್ಕೆ ಬರುವ ನಮ್ಮ ಬಾಲ್ಯದ ಶಿಕ್ಷಣ ಅಥವಾ ಒಂದು ಪ್ರಾಥಮಿಕ ಅಥವಾ ಪೂರ್ವ ಪ್ರಾಥಮಿಕ ಶಿಕ್ಷಣ ಅದ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ನಮ್ಮ ಕಾಲಮಾನದ ನಮ್ಮ ಕಾಲಮಾನದ ಪ್ರಾಥಮಿಕ ಶಿಕ್ಷಣ ಅಂದರೆ ಸುಮಾರು ಒಂದು 30 ವರ್ಷಕ್ಕೆ ಹಿಂದಿನದ್ದು. ಹೌದು. ಈ 30 ವರ್ಷದ ಹಿಂದಿನ ಕರಾವಳಿ ಅಥವಾ ಒಟ್ಟು ಜನಜೀವನ ವ್ಯವಸ್ಥೆ ಈಗ ಇದ್ದ ಹಾಗೆ ಇರಲಿಲ್ಲ. ನಾನು 12 ಕಿಲೋಮೀಟರ್ ನಡೆದು ಶಾಲೆಗೆ ಹೋಗ್ತಾ ಇದ್ದೆ, ಮಧ್ಯಾಹ್ನ ಊಟಕ್ಕೆ ಇರಲಿಲ್ಲ. ಈ ರೀತಿಯ ಸನ್ನಿವೇಶಗಳೆಲ್ಲ ಇತ್ತು. ಇವತ್ತು 1 ಕಿಲೋಮೀಟರ್ ನಡ್ಕೊಂಡು ಹೋಗುವುದನ್ನೇ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆದರೆ ಅದು ಕೂಡ ಒಂದು ಅನುಭವವೇ ಅಂತ. ನಾವು ದಾರಿಯುದ್ದಕ್ಕೂ ನಡ್ಕೊಂಡು ಹೋಗುವಾಗ ಅಲ್ಲಿ ಸರೋಳಿ ಹಣ್ಣು, ಇನ್ನೊಂದು ಕಡೆ ಕೇಪಳೆ ಹಣ್ಣು, ಮತ್ತೊಂದು ಕಡೆ ಕಾರೆಕಾಯಿ, ಇನ್ನೊಂದು ಕಡೆ ಚೂರಿಕಾಯಿ, ಮತ್ತೊಂದು ಕಡೆ ಕೊಟ್ಟೆ ಹಣ್ಣು, ಇದನ್ನೆಲ್ಲ ತಿನ್ನುತ್ತಾ ಮಾವಿನ ಮರಕ್ಕೆ ಕಲ್ಲು ಹೊಡೆಯುತ್ತಾ ಪಕ್ಕದವನ ಜೊತೆಯಲ್ಲಿ ಜಗಳಾಡಿಕೊಡುತ್ತಾ ಇದು ಎಲ್ಲವನ್ನೂ ಮಾಡ್ತಾ 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 ಹೋಗಿದ್ದೆವು. ಅದೆಲ್ಲವೂ ಆ ಕಾಲಕ್ಕೆ ಬಹಳ ಒಳ್ಳೆಯ ಅನುಭವವೇ ಆಗಿರಲಿಲ್ಲ. ನಾವು ಆಚೆಯವನ ತೋಟದಲ್ಲಿ ಮಾವಿನಕಾಯಿ ಕಲ್ಲು ಹೊಡಿಲಿಕ್ಕೆ ಹೋದದಕ್ಕೆ ನಮ್ಮನ್ನು ಹಿಡ್ಕೊಂಡು ಬೈಲಿಕ್ಕೆ ಬಂದದ್ದು ಉಂಟು, ಸಿಕ್ಕಾಬಟ್ಟೆ ಬೈದದ್ದು ಉಂಟು.
ಆದ್ರೆ ಅದೆಲ್ಲವೂ ಕೂಡ ಬಾಲ್ಯವನ್ನು ಸಮೃದ್ಧವಾಗಿಸಿದೆ. ಈಗ ನಾವು ಎಲ್ಲವನ್ನೂ ಸ್ಪೀಡ್ ಅಪ್ ಮಾಡ್ತಾ ಇದ್ದೇವೆ. ಅದೊಂದು ನಾಗರಿಕತೆ ವಿಕಾಸದಲ್ಲಿ ಸಹಜ. ಅದನ್ನು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ, ಇನ್ಸ್ಟೆಂಟ್ ಆಗಿ ಹೌದು, ಆಕ್ಷೇಪ ಮಾಡ್ತಾ ಇಲ್ಲ. ಅದು ಒಂದು ವಿಕಾಸದಲ್ಲಿ ಕೆಲವನ್ನು ಕಳ್ಕೊಳ್ಳೋದು, ಕೆಲವನ್ನು ಗಳಿಸಿಕೊಳ್ಳುವುದು. ಹಕ್ಕಿ ಗರಿಯನ್ನು ಗರಿಯನ್ನು ಬಿಟ್ಟು ಹೊಸ ಗರಿಯನ್ನು ಸೇರಿಸಿಕೊಂಡ ಹಾಗೆ ಸಹಜವಾಗಿ ಅದು ಮುಂದುವರಿತೇವೆ. ನಾನು ಅದನ್ನು ಆಕ್ಷೇಪ ಮಾಡ್ತಾ ಇಲ್ಲ. ಆದರೆ ನಮ್ಮ ಕಾಲದ ಬಾಲ್ಯಾವಸ್ಥೆಯ ಜೀವನಾನುಭವಗಳೇ ಬೇರೆ, ಈ ಕಾಲಮಾನದ ಬಾಲ್ಯಾವಸ್ಥೆಯ ಜೀವನಾನುಭವಗಳೇ ಬೇರೆ. ಅಂದ್ರೆ ಆ ಕಾಲದಲ್ಲಿ ನೀವು ಹೇಳಿದಾಗೆ ಆ ಒಂದು ಪ್ರಕೃತಿಯ ಜೊತೆಗೆ ಒಂದು ಒಡನಾಟ, ಮತ್ತೆ ಒಟ್ಟೊಂದು ಸಮಾಜದ ಜೊತೆಗೆ ಒಂದು ಒಡನಾಟ. ಒಂದು ಮಕ್ಕಳು ಶಾಲೆಗೆ ಹೊರಟ್ರು ಅಂತ ಹೇಳಿದ್ರೆ ಅದು ಏನು ಊರಿನಲ್ಲಿ ಸಿಗುವಂತ ಎಲ್ಲಾ ಪ್ರತಿಯೊಬ್ಬರು ಕೂಡ ಕರೆದು ಮಾತನಾಡುವವರೇ, ಯಾರ ಮಗ, ಎಲ್ಲಿಂದ ಹೊರಟವನು, ಏನು ವಿಚಾರ, ಇತ್ಯಾದಿ ಇತ್ಯಾದಿಯಾಗಿ. ಸೊ ಬಹುಶಃ ಅದು ಆ ಕಾಲಕ್ಕೆ ಒಬ್ಬ ವಿದ್ಯಾರ್ಥಿಯನ್ನು ಒಂದು ಸಶಕ್ತವಾಗಿ ಮಾಡಲಿಕ್ಕೆ ಒಂದು ಧೈರ್ಯವಂತ ಅಥವಾ ಅವನಿಗೆ ಯಾವುದೇ ಒಂದು ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಒಂದು ಧೈರ್ಯವನ್ನು ಕೊಡುವಂತ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾ ಇತ್ತೇನು? ಖಂಡಿತವಾಗಿಯೂ. ನೋಡಿ, ಇದು ನಾವು ಶಿಕ್ಷಣದ ಹಿನ್ನೆಲೆಯಲ್ಲಿ ನೋಡಬೇಕಾದ ಸಂಗತಿಗಳಲ್ಲ, ಮನುಷ್ಯನ ಜೈವಿಕ ಅಸ್ತಿತ್ವದ ಹಿನ್ನೆಲೆಯಲ್ಲಿ ನೋಡಿಕೊಳ್ಳಬೇಕಾದ್ದು. ಮನುಷ್ಯನ ಜೈವಿಕ ಅಸ್ತಿತ್ವ ಪ್ರಕೃತಿಯಿಂದ ಮನುಷ್ಯ ನಿರ್ಮಾಣ ಆಗಿದ್ದಾನೆ, ಕಂಪ್ಯೂಟರ್ನಿಂದ ನಿರ್ಮಾಣ ಆಗಿಲ್ಲ, ಪ್ರಕೃತಿಯಿಂದಲೇ. ಅದು ಯಾವ ಕಾಲದಲ್ಲಿ ಆದರೂ ಪ್ರಕೃತಿಯೇ ಎಲ್ಲ ಜೀವಿಗಳನ್ನು ಸೃಷ್ಟಿ ಮಾಡುವುದು. ಪ್ರಕೃತಿಯ ಒಡನಾಟ ಜಾಸ್ತಿ ಇದ್ದಷ್ಟು ಮನುಷ್ಯ ಆಂತರಂಗಿಕವಾಗಿ ಹೆಚ್ಚು ಸದೃಢನಾಗಿ ಇರ್ತಾನೆ. ಯಾಕೆಂತ ಹೇಳಿದ್ರೆ ಅದರದ್ದೇ ಉತ್ಪನ್ನ ಮನುಷ್ಯ. ಈ ಪ್ರಕೃತಿಯ ಒಡನಾಟವನ್ನು ನಾವು ಕಳ್ಕೊಳ್ತಾ ಹೋದಷ್ಟು ನಾವು ಆಂತರಂಗಿಕವಾಗಿ ದುರ್ಬಲರಾಗ್ತಾನೂ ಹೋಗ್ತೇವೆ. ಈಗ ನೋಡಿ, ನಾವು ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ. ಒಂದು ಸೀನು ಬಂತು ಅಂತಂದ್ರೆ ಆ ಸೀನು ಬಂದದಕ್ಕೆ ಏನೋ ಟ್ರೀಟ್ಮೆಂಟು ಅಥವಾ ಬಾರದಾಗಿ ಎಚ್ಚರ ಇತ್ಯಾದಿಗಳು. ಆದ್ರೆ ಕೊಳೆಗೇರಿಯ ನಿವಾಸಿಗಳು ಬದುಕ್ತಾ ಇಲ್ವೇ? ಬದುಕ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಅವರ ಬಾಡಿ ಆ ಸಿಸ್ಟಮಿಗೆ ಅಡ್ಜಸ್ಟ್ ಆಗಿದೆ, ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗಿದೆ. ಈಗ ನಾವು ಪ್ರಕೃತಿಯ ಒಡನಾಟವನ್ನು ಜಾಸ್ತಿ ಮಾಡಲೇಬೇಕು. ಶಿಕ್ಷಣ ಮತ್ತು ಪ್ರಕೃತಿ ಬಹಳ ಸಂಬಂಧ ಇದೆ. ಪೆಸ್ಟಾಲಜಿ ಹೇಳುವುದು ಅದನ್ನೇ, ರವೀಂದ್ರನಾಥ್ ಟಾಗೋರ್ ಹೇಳುವುದು ಅದನ್ನೇ, ವಿವೇಕಾನಂದರು ಹೇಳುವುದು ಅದನ್ನೇ, ಗಾಂಧಿ ಹೇಳಿದ್ದು ಅದನ್ನೇ, ಅಥವಾ ನಮ್ಮಲ್ಲಿ ಪಂಡಿತ ತಾರಾನಾಥರು, ಅವರನ್ನು ಶೈಕ್ಷಣಿಕವಾಗಿ ಅವರನ್ನು ನೆನಪಿಸಿಕೊಳ್ಬೇಕು, ಶಿವರಾಮ ಕಾರಂತರು, ಇವರೆಲ್ಲರೂ ಪ್ರಕೃತಿಯ ಜೊತೆಗೆ ಶಿಕ್ಷಣವನ್ನು ಬೆಸೆದವರೇ ಹೊರತು ಪ್ರಕೃತಿಯಿಂದ ಪ್ರತ್ಯೇಕ ಅಲ್ಲ. ಈ ಪ್ರಕೃತಿಯಿಂದ ಮನುಷ್ಯನನ್ನು ಪ್ರತ್ಯೇಕ ಮಾಡ್ತಾ ಹೋದಷ್ಟು ಶೈಕ್ಷಣಿಕವಾಗಿ ಅವನು ದುರ್ಬಲನಾಗುವುದು 100ಕ್ಕೆ 100ರಷ್ಟು ಗ್ಯಾರಂಟಿ. ವೀಕ್ಷಕರೇ, ನಾವು ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಇವತ್ತಿನ ಕಾಲಮಾನದ ಶಿಕ್ಷಣದ ಬಗ್ಗೆ ನಾವು ಮಾತಾಡ್ತೇವೆ. ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ವಿಶ್ಲೇಷಣೆ ಮತ್ತೆ ಮುಂದುವರಿತದೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ರಾಷ್ಟ್ರೀಯ ಶಿಕ್ಷಣ ನೀತಿ ಆ ಸರಣಿ ಮಾತುಕತೆ ಸಂವಾದದಲ್ಲಿ ಈ ದಿವಸ ನಮ್ಮ ಜೊತೆಗೆ ಶಿಕ್ಷಣ ತಜ್ಞರು ಮತ್ತು ಶಿಕ್ಷಕರು ಆಗಿರುವಂಥ ಅರವಿಂದ ಚೊಕ್ಕಾಡಿ ಅವರಿದ್ದಾರೆ. ಅವರ ಜೊತೆಗೆ ನಾನು ಸಂವಾದವನ್ನು ಮತ್ತೆ ಮುಂದುವರಿಸ್ತೇನೆ. ಸೊ ಸರ್, ಈ ಒಂದು ಓಕೆ, ನೀವು ನಿಮ್ಮ ಕಾಲಮಾನದ ಆ ಒಂದು ಬಾಲ್ಯದಲ್ಲಿ ನಾವು ಶಾಲೆಗೆ ಹೋಗ್ತಾ ಇದ್ದ ಸನ್ನಿವೇಶಗಳನ್ನು ಮತ್ತು ಪ್ರಕೃತಿ ಮತ್ತು ಶಿಕ್ಷಣ ಇವೆಲ್ಲ ವಿಚಾರವಾಗಿ ನೀವು ಮಾತಾಡಿದ್ದೀರಿ. ಇವತ್ತಿನ ಕಾಲಘಟ್ಟದಲ್ಲಿ ಇರುವಂಥ ಶಿಕ್ಷಣ ಪದ್ಧತಿ ಅಥವಾ ಒಂದು ವ್ಯವಸ್ಥೆ ಅಥವಾ ಒಂದು ಸಾಮಾಜಿಕ ಭಾಗಿದಾರಿಕೆ ಇವೆಲ್ಲದರ ಬಗ್ಗೆ ನೀವು ನಿಮ್ಮ ಒಬ್ಸರ್ವೇಷನ್ ಏನು ಅಂತ? ನಾವು ಶಿಕ್ಷಣ ನೀತಿ ಬಗ್ಗೆ ನಾವು ಮತ್ತೆ ಮುಂದಿನ ಸ್ಟೆಪ್ಪಲ್ಲಿ ಮಾತಾಡುವ. ಸರಿ, ಇವತ್ತಿನ ಶಿಕ್ಷಣದ ಅಬ್ಸರ್ವೇಷನ್ ಅಂದರೆ ಶಿಕ್ಷಣವನ್ನು ನಾವು ದುರ್ಬಲಗೊಳಿಸ್ತಾ ಹೋಗಿದ್ದೇವೆ. ಈ ಯಾಕೆ ದುರ್ಬಲಗೊಳಿಸಿದೆವು ಅಂತಂದರೆ, ಶಿಕ್ಷಣವನ್ನು ನಾವು ಕೇವಲ ಗಳಿಕೆಯ ಸಾಧನವಾಗಿ ಪರಿಭಾವಿಸಿಕೊಳ್ತಾ ಹೋದೆವು. ಅಂದರೆ ಈ ಮಾತನ್ನು ಸ್ಪಷ್ಟಪಡಿಸ್ತೇನೆ, ಶಿಕ್ಷಣ ಗಳಿಕೆಯ ಸಾಧನ ಅಲ್ಲ ಅಂತಲ್ಲ. ಅನ್ನ ಗಳಿಸುವ ಸಾಮರ್ಥ್ಯವನ್ನು ಕೊಡುವುದು ಶಿಕ್ಷಣದ ಜವಾಬ್ದಾರಿಯೇ, ಯಾವುದೇ ಕಾಲದಲ್ಲಿ ಆದರೂ ಶಿಕ್ಷಣದ ಜವಾಬ್ದಾರಿ. ಆದರೆ ಕೇವಲ ಅದು ಮಾತ್ರ ಅಲ್ಲ ಅಂತ ನಾನು ಹೇಳ್ತಾ ಇರೋದು. ಇಲ್ಲಿ ಅನ್ನ ಗಳಿಕೆ ಅನ್ನುವಂಥದ್ದು, ಆಮೇಲೆ ಅದು ಜಾಸ್ತಿ ಹಣದ ಗಳಿಕೆ, ಆಮೇಲೆ ಜಾಸ್ತಿ ಅಧಿಕಾರದ ಗಳಿಕೆ, ಮತ್ತೊಂದು ಅದು ಏನೋ ಒಂದು ದೊಡ್ಡ ಇದು ನಾವು ಕಲ್ಪಿಸಿಕೊಂಡಂಥ ಒಂದು ದೊಡ್ಡ ಸ್ಥಿತಿಯ ಗಳಿಕೆ ಅಂತೇಳಿ ಹೇಳುವ ಒಂದು ಪರಿಕಲ್ಪನೆಯನ್ನು ನಾವು ಬೆಳೆಸಿಕೊಳ್ತಾ ಹೋಗಿ, ಇಲ್ಲಿ ನೋಡಿ, ಒಂದು ಫಲಿತಾಂಶ ಬಂತು ಅಂತಂದರೆ ಜಿಲ್ಲೆಗಳ ನಡುವೆ, ಶತ್ರು ದೇಶಗಳ ನಡುವೆ ಏರ್ಪಟ್ಟಂಥ ಒಂದು ಪೈಪೋಟಿ, ಅದರ ಅವಶ್ಯಕತೆ ಇದೆಯಾ? ಹಾಗೆ
ತಂದೆ ತಾಯಿಗಳು ಮಕ್ಕಳ ಕುರಿತಾಗಿ ಇದು ಮಾಡುವಾಗ ಆಚೆ ಮಗುವಿಗೆ 1 ಮಾರ್ಕ್ ಜಾಸ್ತಿ ಬಂತು ಅಂದರೆ ತನ್ನ ಮಗುವಿಗೆ ಬೈಗಳ. ಈಗ ನನ್ನ ಮಗಳು ಅವಳು SSLC ಬರುವಾಗ ಒಂದು ಮಾತು ಹೇಳಿದ್ಲು, ನನಗೆ ಓದು 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 ಅಂತ ನೀವು ಯಾರೂ ಹೇಳಬಾರ್ದು, ನಾನೀಗ ಓದಿಕೊಳ್ಬೇಕು ಅಂತ ನನಗೆ ಗೊತ್ತಿದೆ. ಸರಿ ಅಂತೇಳಿ ಬಿಟ್ಬಿಟ್ಟೆವು. ಅವಳಿಗೇನು 94-95% ಏನೋ ಮಾರ್ಕು ಬಂತು, ಇನ್ನೊಬ್ಬನಿಗೆ 96% ಬಂತು. ಅದಕ್ಕೆ ಬೇಕಾಗಿ ಅವಳಿಗೆ ನಾನು ಹಿಂಸೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಈ 96ಕ್ಕೂ 95ಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ, ಆಯ್ತಾ? ಇಲ್ಲ, ಅದೀಗ ಒಂದು ವೇಳೆ 70ಕ್ಕೆ ಬಂದರೂ ನನಗೆ ಬೇಸರ ಏನೂ ಇಲ್ಲ. ಆದರೆ ಕಲಿಕೆ ಮಾರ್ಕ್ ಬರಬೇಕು ಸರ್. ನಮ್ಮಲ್ಲಿ ದೊಡ್ಡ ಒಂದು ಅಪಕಲ್ಪನೆ ಇದೆ, ಮಾರ್ಕ್ ಇಲ್ಲದಿದ್ದರೂ ತೊಂದರೆ ಇಲ್ಲ. ಕಲಿಕೆ ಚೆನ್ನಾಗಿ ನಡೆಯದೇ ಇದ್ದ ಕಾರಣಕ್ಕಾಗಿ ದೊಡ್ಡ ಜನಗಳು ಯಾರೂ ಆಗಲಿಲ್ಲ, ಅಲ್ಲಿ ಬೇರೆ ರೀತಿಯ ಸಾಧನೆಗಳನ್ನು ಮಾಡಿರ್ತಾರೆ. ಆದರೆ ಮಾರ್ಕ್ ಹೇಗೆ ಬರಬೇಕು ಗೊತ್ತಾ? ಕಲಿಕೆ ನಡೆದದ್ದರ ಪರಿಣಾಮವಾಗಿ ಮಾರ್ಕ್ ಬರಬೇಕು. ಆದರೆ ಕಲಿಕೆಯೇ ನಡೆಯದೆ ನೀವು ಮಾರ್ಕಿಗಾಗಿ ಸಿದ್ಧಪಡಿಸ್ತಾ ಹೋಗುವಂಥ ಒಂದು ವ್ಯವಸ್ಥೆ ಇದೆ ಅಲ್ಲ, ಇದು ಭವಿಷ್ಯದ ತಲೆಮಾರನ್ನು ಬಹಳ ದುರ್ಬಲಗೊಳಿಸ್ತದೆ, ಸನ್ನಿವೇಶವನ್ನು ಎದುರಿಸುವ ಶಕ್ತಿಯನ್ನು ಕಡಿಮೆ ಮಾಡ್ತದೆ. ಅದು ನಮ್ಮ ವರ್ತಮಾನದ ಶಿಕ್ಷಣದ ಒಂದು ದುರಂತವೇ ಅದು. ಎಸ್ 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 ಇವಾಗ ನಾವು ನೇರವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಬರುವ. ಹೊಸ ಏನು ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿ ಬಗ್ಗೆ ದೇಶವ್ಯಾಪಿಯಾಗಿ ಚರ್ಚೆಗಳು ನಡೀತಾ ಉಂಟು, ಇನ್ನೂ ಕೂಡ ಚರ್ಚೆ ನಡೀತಾ ಉಂಟು. ಸ್ವಾಗತಗಳು ಅಥವಾ ಪರ ವಿರೋಧಗಳೆಲ್ಲ ಚರ್ಚೆ ನಡೀತಾ ಉಂಟು. ನಿಮ್ಮ ಒಂದು ಅಬ್ಸರ್ವೇಷನ್ ಪ್ರಕಾರ ನೀವು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು, ಅದು ಬಹುಮುಖ್ಯವಾಗಿ ಪ್ರಾಥಮಿಕ ಅಥವಾ ಪ್ರೌಢ ಲೆವೆಲಲ್ಲಿ ನೀವು ಒಬ್ಸರ್ವ್ ಮಾಡಿದ ಪ್ರಕಾರ ಅಥವಾ ನೀವೊಂದು ಅದನ್ನು ವಿಶ್ಲೇಷಣೆ ಮಾಡಿದ ಪ್ರಕಾರ ನಿಮ್ಮ ಅನಿಸಿಕೆಗಳು, ಬೇಸಿಕ್ ಅನಿಸಿಕೆಗಳು ಏನು ಅಂತ? ಈಗ ಬಂದಿರುವ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಉದಾತ್ತವಾದ ಮತ್ತು ಉನ್ನತವಾದ ಆದರ್ಶಗಳಿವೆ. ಅದರ ಜೊತೆಗೆ ವರ್ತಮಾನದ ಜೊತೆಯಲ್ಲಿ ಬಹಳ ಹೊಂದಾಣಿಕೆಯನ್ನು ಮಾಡಿಕೊಡ್ಲಿಕ್ಕೆ ಅದು ಪ್ರಯತ್ನವನ್ನು ಪಡ್ತಾ ಇದೆ. ಇದನ್ನು ನಾನು 2 ಉದಾಹರಣೆಯ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕಡೆಯಿಂದ ನಮ್ಮ ಬಹುಶಃ ಮೆಕಾಲೆ ಸಿಸ್ಟಮ್ ಬಂದ ಮೇಲೆ, ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ರೂಪಿಸಿದ ಶಿಕ್ಷಣ ನೀತಿ, ಆಮೇಲೆ ಬಂದಂಥ 1854 ಬಂದ ಚಾರ್ಲ್ಸ್ ವುಡ್ ಸಮಿತಿ, ಇದು 2 ಬಿಟ್ಟರೆ ಆ ನಂತರ ಬಂದ ಯಾವ ಶಿಕ್ಷಣ ನೀತಿಗಳು ಕೂಡ ಸಂಸ್ಕೃತವನ್ನು ಪ್ರಧಾನವಾಗಿ ತಗೊಳ್ಳಿಲ್ಲ. ಆದರೆ ಈ 2020 ರಾಷ್ಟ್ರೀಯ ಶಿಕ್ಷಣ ನೀತಿ ಸಂಸ್ಕೃತ, ಪರ್ಷಿಯನ್ ಮತ್ತು ಪಾಲಿ ಭಾಷೆ, ಈ 3 ಭಾಷೆಗಳನ್ನು ಬಹಳ ಪ್ರಧಾನವಾಗಿ ತಗೊಳ್ತದೆ ಭಾಷಾ ಕಲಿಕೆಯ ವಿಚಾರದಲ್ಲಿ. ಅಂದ್ರೆ ಅದರ ಆದರ್ಶಗಳು ಏನು ಅನ್ನುವಂಥದ್ದು ನಮಗೆ ಅರ್ಥ ಆಗ್ತದೆ. ನಾನು ಉಳಿದ ವಿಚಾರಗಳನ್ನು ಹೆಚ್ಚು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗುದಿಲ್ಲ, ಇದನ್ನಿಟ್ಟುಕೊಂಡು ವಿಚಾರವನ್ನು ಮಂಡಿಸ್ತೇನೆ. ಅದರ ಆದರ್ಶ ಏನು ಅಂದರೆ ನಮ್ಮ ಪಾರಂಪರಿಕವಾದ ಜ್ಞಾನವನ್ನು ಬೆಳೆಯಿಸಬೇಕು ಅಂತ ಹೇಳುವಂಥದ್ದು ಅಲ್ಲೇ ಇರುವಂಥ ಆದರ್ಶ ಉದ್ದೇಶ. ಅಂದರೆ ಇಲ್ಲಿ ಕೇವಲ ಸಂಸ್ಕೃತ ಮಾತ್ರ ಪರಿಗಣನೆ ಆಗಿಲ್ಲ, ಪಾಲಿ ಭಾಷೆ, ಅದರ ಜೊತೆಗೆ ಪರ್ಷಿಯನ್ ಭಾಷೆ, ಇದು 3 ಕೂಡ ಪಾರಂಪರಿಕ ಜ್ಞಾನದ ವಾಹಕವಾಗಿಯೇ ಬಂದಿರುವಂಥವು. ಅಂದರೆ ಅದನ್ನು ಕಟ್ಟುವ ಒಂದು ಆದರ್ಶಾತ್ಮಕ ಕಲ್ಪನೆ ಇದೆ. ನೀವು ಅದನ್ನು ಈ ಗುರುಕುಲ ಹಿನ್ನೆಲೆ ಇತ್ಯಾದಿಗಳ ಇದರಲ್ಲಿ ಹೋಗ್ಬೋದು. ಅದರ ಇನ್ನೊಂದು ಬದಿಯಲ್ಲಿ ಆನ್ಲೈನ್ ಶಿಕ್ಷಣವನ್ನು ಅತ್ಯಂತ ವ್ಯಾಪಕವಾಗಿ ಬೆಳೆಯಿಸುವ, ವಿದೇಶಿ ವಿಶ್ವವಿದ್ಯಾನಿಲಯಗಳನ್ನು ಒಳಗೊಳಿಸುವ, ಭಾರತದ ಶಿಕ್ಷಣವನ್ನು ವಿಶ್ವದರ್ಜೆಗೆ ಏರಿಸುವ ಈ ಪರಿಕಲ್ಪನೆಗಳು ಕೂಡ ಇವೆ. ಇವು 2ರ ನಡುವೆ ಕಾಂಟ್ರಡಿಕ್ಷನ್ ಇದೆ ಅಂತ ನಾನು ಹೇಳುವುದಿಲ್ಲ, ಆದರೆ ಅದನ್ನು ಕೊಂಡೊಯ್ಯುವ ಮೆಥಡ್ ಯಾವುದು ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಈಗ ವಿಶ್ವದರ್ಜೆಯ ಶಿಕ್ಷಣ ಅಂತ ಹೇಳಿದರೆ ವಿಶ್ವದರ್ಜೆ ಅನ್ನುವ ದರ್ಜೆಯನ್ನು ನಿರ್ಧಾರ ಮಾಡುವವರು ಯಾರು? ಖಂಡಿತವಾಗಿ, ಆಯ್ತಾ? ಈಗ ನೀವು ಗುರುಕುಲ ಮಾದರಿಯ ಶಿಕ್ಷಣವನ್ನು ಇಟ್ಟುಕೊಂಡು ಒಂದು ಅಗಾಧವಾದ ಆಂತರಂಗಿಕ ಜ್ಞಾನವನ್ನು ಬೆಳೆಸಿದ್ರೆ ಅದು ಕೂಡ ವಿಶ್ವದರ್ಜೆಯೇ. ಆದರೆ ಅದನ್ನು ವಿಶ್ವದರ್ಜೆ ಅನ್ನೋದನ್ನು ವಿಶ್ವದ ಉಳಿದ ರಾಷ್ಟ್ರಗಳು ಒಪ್ಕೋತಾವ? ಆ ಪ್ರಶ್ನೆ ಇದೆ, ಖಂಡಿತವಾಗಿ, ಆಯ್ತಾ? ಈ ಒಂದು ರೀತಿಯ ಆದರ್ಶ ಮತ್ತು ವರ್ತಮಾನದ ನಡುವೆ ಒಂದು ಬಹುವಾದ ಸಂಘರ್ಷವನ್ನು ನಡೆಸುವ ಒಂದು ದೃಷ್ಟಿಕೋನ ಈ ಇದರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇದೆ ಅಂತ ನನಗೆ ಅನಿಸ್ತದೆ. ಆದರೆ ಅದು ಒಳ್ಳೆಯದು ಮಾತ್ರ. ಒಂದು ಸಲಕ್ಕೆ ಜನರ ಪ್ರಜ್ಞೆಯನ್ನು ಸ್ವಲ್ಪ ತಮ್ಮ ಪಾರಂಪರಿಕ ಜ್ಞಾನದ ಕಡೆಗೆ ಸೆಳೆಯುವ ಪ್ರಯತ್ನವನ್ನು ಮಾಡುವುದಿದೆ ಅಲ್ಲ, ತುಂಬಾ ಮಹತ್ವದ ವಿಚಾರ. ಅದನ್ನು ಮಾಡಬೇಕು, ಆ ಕೆಲಸವನ್ನು ಮಾಡಿದೆ. ಅದು ಮುಂದೆ ಕಾರ್ಯನಿರ್ವಹಣೆ ಹೇಗಾಗ್ತದೆ ಆಮೇಲೆ ನೋಡುವ. ಈಗ ಈ ಮೊದಲನ ಏನು ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಬಹುಶಃ 1986,
ಅದಕ್ಕೂ ಇದಕ್ಕೂ ನೀವು ಹೋಲಿಕೆ ಮಾಡಿದಾಗ ಅದು ಅದು ಅದರಲ್ಲಿ ಸಾಕಷ್ಟು ಏನು ವೈಫಲ್ಯಗಳು ಇತ್ತಂತ ನೀವು ಹೇಳಲಿಕ್ಕೆ ಬಯಸ್ತೀರಾ, ಅಥವಾ ಅದು ಅಷ್ಟೊಂದು ಸಮರ್ಥವಾಗಿರಲಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀರಾ? ಇಲ್ಲ, 1986 ರಾಷ್ಟ್ರೀಯ ಶಿಕ್ಷಣ ನೀತಿ ನಾನು ಇದುವರೆಗೆ ಗಮನಿಸಿದಂಥ ಶಿಕ್ಷಣ ನೀತಿಯಲ್ಲೇ ಬೆಸ್ಟ್ ಶಿಕ್ಷಣ ನೀತಿ. ಯಾಕೆ ಬೆಸ್ಟ್ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳ್ತೇನೆ. ಆಮೇಲೆ ಅನೇಕ ಶೈಕ್ಷಣಿಕ ಸುಧಾರಣೆಗಳೆಲ್ಲ ಬಂದವು. ಹಾಗೆ ಬಂದ ಶೈಕ್ಷಣಿಕ ಸುಧಾರಣೆಗಳಲ್ಲಿ ಕ್ಲಾರಿಟಿ ಇರಲಿಲ್ಲ. ಈ ತರಗತಿಯಲ್ಲಿ ಏನನ್ನು ಮಾಡಬೇಕು, ಬಟ್ ಒಂದು ಶಿಕ್ಷಣ ಕೊಡಬೇಕು ಅನ್ನೋ ಬಹುಮುಖ್ಯದ ಕಾಳಜಿ ಮಾತ್ರ ಇತ್ತು. ಕಾಳಜಿಗಳಿಗೂ ಶಿಕ್ಷಣ. ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ ಸರ್. ಅಂದ್ರೆ ಕ್ವಾಲಿಟಿ ಬಗ್ಗೆ ಗಿಂತಲೂ ಹೆಚ್ಚಾಗಿ ಆ ಸಂದರ್ಭದಲ್ಲಿ ಎಲ್ಲರಿಗೂ ಶಿಕ್ಷಣ, ಎಲ್ಲರಿಗೂ ಶಿಕ್ಷಣದ ಒಂದಿತ್ತು. ಎಲ್ಲಕ್ಕಿಂತ ಅದರ ಸ್ಪಷ್ಟತೆ ಇದೆ ಅಲ್ಲ. ಈಗ ಅದು 1 ವರ್ಷದ ಶಿಕ್ಷಣ, ಫೈನಲ್ ಎಕ್ಸಾಮ್ ಅಲ್ಲಿ ನೀವು ತೆಗೆಯುವ ಮಾರ್ಕೆ ಫೈನಲ್, ಅದರ ಆಧಾರದಲ್ಲೇ ತೀರ್ಮಾನ ಕೊಡೋದು. ಶೈಕ್ಷಣಿಕ ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡಿದರೆ ಇದು ಬಹಳ ದುರ್ಬಲವಾದ ಶಿಕ್ಷಣ ಅಂತ ಅನಿಸ್ತದೆ. ಆದರೆ ಅಲ್ಲಿ ವೈಚಾರಿಕ ಸ್ಪಷ್ಟತೆ ಇದೆ, ಯಾರು ಚೆನ್ನಾಗಿ ಕಲ್ತಿದ್ದಾನೆ ಅಂತ ಹೇಳಲಿಕ್ಕೆ ಸ್ಪಷ್ಟತೆ ಇದೆ. 2002ರಲ್ಲಿ ನಂತರ ಸರ್ವ ಶಿಕ್ಷಣ ಅಭಿಯಾನ ಬಂತು. ಅದು ಸ್ಪಷ್ಟತೆಯನ್ನು ನಾಶ ಮಾಡಿದೆ. ಹೇಗಾಗಿದೆ ಅಂತ ಹೇಳಿದ್ರೆ, ಮಕ್ಕಳ ಕಾರ್ಯಾನುಭವಕ್ಕೂ ಮಾರ್ಕು ಕೊಡಿ, ಮೌಲ್ಯ ಪ್ರಜ್ಞೆಗೂ ಮಾರ್ಕು ಕೊಡಿ, ಅವರ ವರ್ತನಾ ವಿಧಾನಕ್ಕೂ ಮಾರ್ಕು ಕೊಡಿ, ಆಮೇಲೆ ಅವರ ಸೋಷಿಯಲ್ ಇಂಟ್ರಾಕ್ಷನ್ಗೂ ಮಾರ್ಕ್ ಕೊಡಿ. ಇದು ಎಲ್ಲವನ್ನೂ ಮಾರ್ಕ್ ಕೊಟ್ಟು ಕೊನೆಗೆ ಅಂತಿಮ ಪರೀಕ್ಷೆಗೆ ಬಂದಾಗ ಆ ಯಾವ ಮಾರ್ಕ್ಗಳಿಗೂ ಕನ್ಸಿಡರೇಷನ್ ಇಲ್ಲ. ಇದು ಅವನು ಉಳಿದ ಪರೀಕ್ಷೆಯಲ್ಲಿ ತೆಗೆದ ಎವರೇಜನ್ನು ತೆಗಿರಿ, ಎವರೇಜನ್ನು ತೆಗೆದ ಹಾಕಿ ಪಾಸು. ಇದು ಏನು ಅನ್ನುವ ಕ್ಲಾರಿಟಿ ಜನರಲ್ ಮಾಸಿಗೆ ಸಿಗುವುದಿಲ್ಲ. ಈ ಜನರಲ್ ಮಾಸಿಗೆ ಕ್ಲಾರಿಟಿಯನ್ನು ಕೊಟ್ಟ ಬೆಸ್ಟ್ ಶಿಕ್ಷಣ ನೀತಿ ಅಂದರೆ 1986 ರಾಷ್ಟ್ರೀಯ ಶಿಕ್ಷಣ ನೀತಿ. ಈಗ ಈ 2020 ರಾಷ್ಟ್ರೀಯ ಶಿಕ್ಷಣ ನೀತಿ ಇದೆ ಅಲ್ಲ, ಇದರ ಬಗ್ಗೆ ಕೂಡ ನನಗೆ ಒಂದು ಭಯ ಇದೆ. ಬಹಳ ಒಳ್ಳೆಯ ಆದರ್ಶಗಳನ್ನು ಇಟ್ಟುಕೊಂಡಿದೆ. ಅದೇ ಈ ಒಂದು ಸಂವಾದ ಮತ್ತೆ ಮುಂದುವರಿತದೆ ಒಂದು ಬ್ರೇಕ್ನ ನಂತರ ನಾವು ಏನು ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಒಂದು ವಿಶ್ಲೇಷಣೆಯನ್ನು ಮಾಡಲಿಕ್ಕಿದ್ದೇವೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ರಾಷ್ಟ್ರೀಯ ಶಿಕ್ಷಣ ನೀತಿ ಸರಣಿ ಸಂವಾದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತು ಶಿಕ್ಷಣ ತಜ್ಞರಾಗಿರುವಂಥ ಅರವಿಂದ ಚೊಕ್ಕಾಡಿ ಅವರಿದ್ದಾರೆ. ನಾನು ಅವರ ಜೊತೆಗೆ ಸಂವಾದವನ್ನು ಮತ್ತೆ ಮುಂದುವರಿಸ್ತೇನೆ. ಸರ್, ನೀವು ಮಾತಾಡ್ತಾ ಏನು ಹೊಸ ಅಂದರೆ 2020 ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಒಂದಷ್ಟು ನನಗೆ ಏನು ವಿಶ್ಲೇಷಣೆ ಮಾಡಬೇಕಾದಂಥ ಕೆಲವು ಆತಂಕದ ಅಥವಾ ಒಂದು ಭಯ ಮೂಡಿಸುವಂಥ ಒಂದಷ್ಟು ವಿಚಾರಗಳಿದ್ದಾವೆ ಅಂತ ಹೇಳಿದ್ರಿ. ಏನು ಸರ್ ಅದು? ಒಂದು ಇದು 5+3+3+4 ಇದೆ ಅಲ್ಲ, ಹೌದು. ಇದರಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಸೇರಿಸಿಕೊಂಡಿದ್ದಾರೆ. ಇದುವರೆಗೆ ಅದಿರಲಿಲ್ಲ. ಅಂದ್ರೆ ಮಗು 3 ವರ್ಷದಿಂದ ಶಾಲೆಗೆ ಅಂಗನವಾಡಿಗೆ ಹೋಗುವುದನ್ನು ಇದು ಸ್ವೀಕರಿಸ್ತಾ ಹೋಗ್ತದೆ. ಹಾಗಾದ್ರೆ ಮಗುವಿಗೆ ತಂದೆ ತಾಯಿಯ ಜೊತೆಗಿನ ಒಡನಾಟ ಕೇವಲ 3 ವರ್ಷಗಳವರೆಗೆ ಮಾತ್ರವಾ? ಅದು ತನ್ನ ಮನೆಯ ಪರಿಸರದಲ್ಲಿ, ತಾಯಿ ತಂದೆಯರ ಪರಿಸರದಲ್ಲಿ ಅದು ಕಲಿಕೆಯನ್ನು ಅನುಭವಿಸುವುದು ಬೇಡವೇ? ಆ ಆಂತರಂಗಿಕ ಸಮೃದ್ಧತೆ ದೊರೆಯದೇ ಇದ್ರೆ ಮನುಷ್ಯ ಸಂಬಂಧಗಳನ್ನು ಹೇಗೆ ಬೆಳೆಸುವುದಕ್ಕೆ ಸಾಧ್ಯ ಅನ್ನುವಂಥದ್ದು. ಈ ಮನುಷ್ಯ ಸಂಬಂಧಗಳನ್ನು ಮಗುವಿನ ಬಾಲ್ಯವನ್ನು ನಾವೆಲ್ಲೋ ಕಟ್ಟಿ ಹಾಕ್ತಾ ಇದ್ದೇವೆ ಅನ್ನೋದು. ಇನ್ನೊಂದು ಏನು ಅಂತಂದ್ರೆ, ಇಲ್ಲಿ 1986 ರಾಷ್ಟ್ರೀಯ ಶಿಕ್ಷಣ ನೀತಿ ಕೊಡುವಂತ ಸ್ಪಷ್ಟತೆಯನ್ನು ಈ ಶಿಕ್ಷಣ ನೀತಿ ಎಷ್ಟರ ಮಟ್ಟಿಗೆ ಕೊಡಬಲ್ಲುದು ಅನ್ನೋದು ನನಗೆ ಇನ್ನೊಂದು ಭಯ. ಯಾಕೆ ಅಂದ್ರೆ ಇದು ಅನೇಕ ಫಂಕ್ಷನಿಂಗ್ಗಳು ಇಲ್ಲಿದ್ದಾವೆ ನೋಡಿ. ಪ್ರತಿಯೊಂದು ಸಂದರ್ಭದಲ್ಲಿಯೂ ಸರ್ಕಾರ ಆಗಲಿ ನ್ಯಾಯಾಲಯ ಆಗಲಿ ಎಲ್ಲವೂ ಕೂಡ ಶಿಕ್ಷಕರನ್ನು ಇತರೆ ಕೆಲಸಗಳಿಗೆ ನಿಯೋಜಿಸಬಾರದು ಅಂತಲೇ ಹೇಳಿವೆ. ನಿಯೋಜಿಸಬಹುದು ಅಂತ ನಾನು ಹೇಳಿಲ್ಲ. ಹಾಗಾದ್ರೆ ನಿಯೋಜಿಸಬಾರದು ಎಂದಾದರೆ ದೊಡ್ಡ ಪ್ರಮಾಣದಲ್ಲಿ ಈಗ ಸರ್ವ ಶಿಕ್ಷಣ ಅಭಿಯಾನ 60,000 ಕೋಟಿ ರೂಪಾಯಿಯ ಪ್ರಾಜೆಕ್ಟ್. ಈಗ ಈಗ ನೂತನ ಶಿಕ್ಷಣ ನೀತಿ ಶಿಕ್ಷಣದ ಹೂಡಿಕೆಯನ್ನು ಜಿಡಿಪಿಯಲ್ಲಿ 6% ಹೂಡಿಕೆ ಮಾಡಬೇಕು ಅಂತ ಹೇಳ್ತಾ ಇದೆ. ಇಷ್ಟೆಲ್ಲ ಹೂಡಿಕೆಗಳು ಶಾಲೆಗೆ ಬಂದಾಗ ಅದನ್ನು ಖರ್ಚು ಮಾಡಲಿಕ್ಕೆ ಸಿಬ್ಬಂದಿ ಯಾರಿದ್ದಾರೆ? ಇರುವ ಶಿಕ್ಷಕರೇ ಮಾಡಬೇಕು. ಆಯ್ತಾ? ಖರ್ಚು ಮಾಡಿದ ತಕ್ಷಣ ಅಲ್ಲಿಗೆ ಮುಗಿಯುವುದಿಲ್ಲ. RTI ಯಲ್ಲಿ ಒಬ್ಬರು ಅಪ್ಲಿಕೇಶನ್ ಹಾಕ್ತಾರೆ, ಅವ್ರಿಗೆ ಉತ್ತರ ಕೊಡಬೇಕು. ಅಷ್ಟೊತ್ತಿಗೆ ಪೋಸ್ಟ್ ಆಫೀಸಿಗೆ ಹೋಗಿ ಖಜಾನೆಗೆ ದುಡ್ಡು ಕಟ್ಟಬೇಕು. ಇದನ್ನೆಲ್ಲ ಮಾಡ್ಲಿಕ್ಕೆ ಅಲ್ಲಿ ಸಿಬ್ಬಂದಿಯೇ ಇಲ್ಲ. ಸಿಬ್ಬಂದಿ ಯಾರಿರೋದು? ಶಿಕ್ಷಕರೇ ಇರೋದು. ಹಾಗಿರುವಾಗ ಅವರೇ ಹೋಗದೆ ಬೇರೆ ಯಾರು ಹೋಗಬೇಕು? ಅವರು ಹೋಗಬಾರ್ದು ಅನ್ನೋದು ಸರಿ,
ಬೇರೆ ಯಾರು ಹೋಗ್ಬೇಕು ಅಂದ್ರೆ ನಾನು ಹೇಳೋದು ಏನು ಅಂತಂದ್ರೆ ಮೊತ್ತ ಮೊದಲು ಶಾಲೆಗಳಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿ ಅಕಾಡೆಮಿಕ್ ಬ್ಲಾಕ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅನ್ನು ಪ್ರತ್ಯೇಕ ಮಾಡಬೇಕು. ಅಡ್ಮಿನಿಸ್ಟ್ರೇಟಿವ್ ಸ್ಟಾಫು ಅತ್ಯಂತ ಅಗತ್ಯ ಇದೆ. ಯಾಕೆಂದ್ರೆ ದೊಡ್ಡ ಪ್ರಮಾಣದ ಖರ್ಚು ಮತ್ತು ಅಲ್ಲಿ ಅಭಿವೃದ್ಧಿಯನ್ನು ನೀವು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಮಾಡ್ತೀರಿ ಅಂತ ಹೇಳಿದಾಗ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಸ್ಟಾಫ್ ಬೇಕಲ್ಲ. ಹೌದು, ಇದೇ ವಿಚಾರವನ್ನು ಉನ್ನತ ಶಿಕ್ಷಣದ ಬಗ್ಗೆ ಅಂದರೆ ಇದೇ ರಾಷ್ಟ್ರೀಯ ಶಿಕ್ಷಣ ನೀತಿಯ ಉನ್ನತ ಶಿಕ್ಷಣ ವಿಭಾಗದ ಬಗ್ಗೆ ನಾವು ಮಾತಾಡುವಾಗ ಕೂಡ ಇದೇ ಒಂದು ಪ್ರಸ್ತಾಪ ಅಥವಾ ಏನು ವಿಶ್ಲೇಷಣೆ ಬಂದಿತ್ತು. ಇದು ಇಲ್ಲದೆ ಇದ್ದಾಗ ಏನಾಗ್ತದೆ ಗೊತ್ತುಂಟಾ, ಹೆಚ್ಚು ದಾಖಲೀಕರಣ ಬರುವಂತದ್ದು ಕಲಿಕಾ ಪ್ರಕ್ರಿಯೆ ಬಗ್ಗೆ ಅಲ್ಲ. ದಾಖಲೆ ಹೆಚ್ಚು ಬೇಕಾಗುವುದು ಆಡಳಿತಾತ್ಮಕ ಪ್ರಕ್ರಿಯೆ. ದಾಖಲೆ ಬೇಕಾದದ್ದಕ್ಕೆ ಶಿಕ್ಷಕರು ಇನ್ವಾಲ್ವ್ ಆಗಲೇಬೇಕು. ಇಲ್ಲಿಗೆ ಇನ್ನೊಂದು ಬರ್ತದೆ, ಶಿಕ್ಷಕರ ಪರೀಕ್ಷೆ ಒಂದು ಇಟ್ಟುಕೊಂಡಿದ್ದಾರೆ, ಅದು ಅತ್ಯಂತ ಉತ್ತಮವಾದಂತದ್ದು. ಶಿಕ್ಷಕರು ನಿರಂತರವಾಗಿ ಪರಿಷ್ಕೃತರಾಗಬೇಕು, ಅದನ್ನು ಪರೀಕ್ಷೆಯೂ ಮಾಡಬೇಕು, ಮೌಲ್ಯಮಾಪನ ತುಂಬಾ ಅಗತ್ಯ. ಆದರೆ ಶಿಕ್ಷಕರಿಗೆ ಮೌಲ್ಯಮಾಪನಕ್ಕೊಳಗಾಗಬೇಕು ಅಂತ ಹೇಳಿ ಆದ್ರೆ ಅವರಿಗೆ ಅಧ್ಯಯನ ಮತ್ತು ಅಧ್ಯಾಪನ ಮಾಡ್ಲಿಕ್ಕೆ ನೀವು ಅವಕಾಶ ಕೊಡ್ಬೇಕಲ್ಲ. ಆ ಅವಕಾಶ ಕೊಡ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡೋದು. ಈ ಒಟ್ಟು ಶಿಕ್ಷಣ ನೀತಿ ಮಾತನಾಡುತ್ತದೆ ಏನು ವಿದ್ಯಾರ್ಥಿಗಳ ಬಗ್ಗೆ ತುಂಬಾ ಮಾತಾಡುತ್ತೆ, ಬಟ್ ಶಿಕ್ಷಕರ ಬಗ್ಗೆ ಅವರ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋ ಬಗ್ಗೆ ಬಹುಶಃ ಒಂದಷ್ಟು ಎಲ್ಲ ಇದೆ. ತರಬೇತಿ ಕೊಡುವ ಬಗ್ಗೆ ಎಲ್ಲ ಇದೆ. ಆದ್ರೆ ಈ ತರಬೇತಿ ಕೊಡುವುದು ಅನ್ನುವಂತ ಪರಿಕಲ್ಪನೆ ಅದು ತುಂಬಾ ಅಬ್ಸ್ಟ್ರಾಕ್ಟ್ ಆದದ್ದು. ನೀವು ಏನನ್ನು ತರಬೇತಿ ಕೊಡ್ತೀರಿ? ತರಬೇತಿ ಅನ್ನೋದು ಯಾವಾಗಲೂ ಕೂಡ ಕೆಲವು ಸಾಧ್ಯತೆಗಳನ್ನು ಹೊಳೆಯಿಸುವಂಥದ್ದು. ಈಗ ಒಂದು ಟಿವಿಯಲ್ಲಿ ಕಾರ್ಯಕ್ರಮ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ತರಬೇತಿ ಕೊಡಬಹುದು, ಖಂಡಿತವಾಗಿ, ಆಯ್ತಾ, ಟೆಕ್ನಿಕಲ್ ಆಗಿ ಜರ್ನಲಿಸಂ ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ಮಾಡಬಹುದು. ಆದ್ರೆ ಬರುವ ಅತಿಥಿಯನ್ನು ಹೇಗೆ ಮಾತನಾಡಿಸಬೇಕು ಅನ್ನೋದನ್ನು ತರಬೇತಿ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಒಬ್ಬೊಬ್ಬ ಅತಿಥಿ ಒಂದೊಂದು ನಮೂನೆ ಇರ್ತಾನೆ, ಅವನನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಸ್ವಾನುಭವದಿಂದಲೇ ಬೆಳವಣಿಗೆ ಮಾಡಿಕೊಳ್ಬೇಕು. ಇಲ್ಲಿ ಶಾಲೆಗಳಲ್ಲಿಯೂ ಕೂಡ 100 ಮಕ್ಕಳಿದ್ರೆ ಅವರು 100 ರೀತಿಯವರಾಗಿರ್ತಾರೆ. ಆ 100 ರೀತಿಯವರನ್ನು ಹ್ಯಾಂಡಲ್ ಮಾಡಲಿಕ್ಕೆ ಬೇಕಾದಂತಹ ಚಿಂತನೆಗಳ ಉನ್ನತೀಕರಣವನ್ನು ತರಬೇತಿಯಾಗಿ ಕೊಡಬೇಕು. ಕೊನೆಗಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾದ ಶಿಕ್ಷಕರೇ. ನಾನು ಕೊಟ್ಟ ಇದು ತರಬೇತಿಯನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಕ್ಕೆ ದಾಖಲೆ ಕೊಡು ಅಂತ ಕೇಳುವುದಲ್ಲ. ಈ ಕ್ಲಾಸ್ ರೂಮಿಗೆ ಹೋಗಿ ನಾನು ನಿಂತಾಗ ನನಗೆ ಆಗುವ ಅನುಭವ ಬೇರೆ, ನಾನು ಪಡೆಯುವ ತರಬೇತಿಗಳು ಬೇರೆ. ನಿಮಗೆ ವಾಸ್ತವ ಎದುರಾಗ್ತದೆ. ಮಕ್ಕಳನ್ನು ಅಷ್ಟು ಸುಲಭ ಇಲ್ಲ. 100 ಜನ 100 ಜಗತ್ತು. 100 ಜನ 100 ಜಗತ್ತು. ಲಿವಿಂಗ್ ಫೈಲ್ಸ್ಗಳ ಜೊತೆಯಲ್ಲಿ ಇದು ಇಂಟ್ರಾಕ್ಟ್ ಮಾಡಬೇಕು, ಅವರನ್ನು ಸಮೃದ್ಧಗೊಳಿಸಬೇಕು. ಕೆಲವು ಸಂದರ್ಭದಲ್ಲಿ ಶಿಕ್ಷಕರ ಕೈಮೀರಿದ ಸಂಗತಿಗಳಿರ್ತವೆ. ಒಂದು ಶಾಲಾ ಸನ್ನಿವೇಶದಲ್ಲಿ ಹೇಗಿರ್ತದೆ ಅಂದ್ರೆ, ಮನೆಯಲ್ಲಿ ತಂದೆ ತಾಯಿ ಜಗಳಾಡ್ಕೊಂಡಿರ್ತಾರೆ, ಅಲ್ಲಿ ಇಬ್ಬರಿಗೆ ಡೈವರ್ಸ್ ಆಗಿರ್ತದೆ. ಡೈವರ್ಸ್ ಆದಾಗ ತಾಯಿ ಬೇರೆ ಮದುವೆ ಆಗ್ತಾಳೆ. ಆವಾಗ ಒಂದು ಮಗು ಇನ್ನೊಬ್ಬನನ್ನು ತನ್ನ ತಂದೆ ಅಂತ ಹೇಳಬೇಕು. ಆ ಮಗು ಇಲ್ಲಿ ಕ್ಲಾಸಲ್ಲಿ ಕೂತ್ಕೊಂಡು ಬಹಳ ಶಾಂತವಾಗಿ ನೀನು ಪಾಠವನ್ನು ಕೇಳು, ಅಥವಾ ಮಗುವನ್ನು ಶಾಂತಗೊಳಿಸಲಿಕ್ಕೆ ಸಾಧ್ಯ ಆಗದಿದ್ರೆ ಶಿಕ್ಷಕನ ವೈಫಲ್ಯ ಅಂತ ಹೇಳೋದು ಸುಲಭ. ಆ ಸನ್ನಿವೇಶವನ್ನು ನಿರ್ವಹಣೆ ಮಾಡೋದಷ್ಟು ಸುಲಭ ಇಲ್ಲ. ಆವಾಗ ಈ ಶೈಕ್ಷಣಿಕವಾಗಿ ಕೆಲಸ ಮಾಡುವವರಿಗೆ ತುಂಬ ತಾಳ್ಮೆ ಬೇಕು. ಆ ತಾಳ್ಮೆ ಬೇಕಾದರೆ ಅವರನ್ನು ಶಾಂತತೆಯಲ್ಲಿ ಇಡುವಂಥ ಒಂದು ವ್ಯವಸ್ಥೆ ಬೇಕು. ನಾವು ಗುರುಕುಲದ ಮಾದರಿ ಈ ಶಿಕ್ಷಣ ನೀತಿಯಲ್ಲಿ ಇದೆ. ಗುರುಕುಲ ಮಾದರಿಯ ಶಿಕ್ಷಣದಲ್ಲಿ ಶಿಕ್ಷಕನಿಗೆ ಸ್ವಾತಂತ್ರ್ಯ ಇತ್ತು. ಆ ಶಿಕ್ಷಕ ಯೋಗ್ಯನೂ ಆಗಿದ್ದ. ನಮ್ಮಲ್ಲಿ ಶಿಕ್ಷಕನನ್ನು ಯೋಗ್ಯನನ್ನಾಗಿಸ್ಲಿಕ್ಕೆ ಸಿದ್ಧ ಮಾದರಿಗಳಿವೆಯೇ ಹೊರತು ಇರುವವರಲ್ಲಿ ಯೋಗ್ಯರಾದವರನ್ನು ಆಯ್ಕೆ ಮಾಡಲಿಕ್ಕೆ ಸಮರ್ಪಕವಾದಂಥ ವ್ಯವಸ್ಥೆಗಳಿಲ್ಲ. ನಿಮಗೆ ನಾನೊಂದು ಬಹಳ ಅಸಹಜವಾದದ್ದನ್ನು ಹೇಳ್ತೇನೆ. ಹೇಗೆ ಗೊತ್ತಾ ಸರ್, ಈಗ ಶಿಕ್ಷಕರ ನೇಮಕಾತಿ ಹೇಗಾಗ್ತದೆ ಅಂದ್ರೆ TET ಎಕ್ಸಾಮು, CET ಎಕ್ಸಾಮು. ಈ CET ಎಕ್ಸಾಮ್ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಕ್ಸಾಮ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನನ್ನು ಪರೀಕ್ಷೆ ಮಾಡ್ತದೆ ಹೇಳಿ? ಇದು 100 ಪುಸ್ತಕದಲ್ಲಿ 100 ನಮೂನೆಯ ಜ್ಞಾನವನ್ನು ಒಂದು ಫಿಕ್ಸೆಡ್ ಪಾಯಿಂಟ್ಗೆ ಪಕ್ಕ ಹೇಗೆ ಗುರುತು ಹಾಕಬೇಕು ಅನ್ನೋ ಬುದ್ಧಿವಂತಿಕೆ ಟೆಸ್ಟ್ ಮಾಡ್ತದೆ, ಇಂಜಿನಿಯರ್ಗಳ ಹಾಗೆ. ಆದರೆ ಶಿಕ್ಷಕನ ಕೆಲಸ ಒಂದು ಪಾಠ ಪುಸ್ತಕದಲ್ಲಿರುವುದನ್ನು ಒಂದು ವಾಕ್ಯದಲ್ಲಿ ಹೇಳುವುದಲ್ಲ, ಒಂದು ವಾಕ್ಯದಲ್ಲಿರುವುದನ್ನು 1000 ವಾಕ್ಯಗಳಾಗಿ ಮಾಡಿ ಹೇಳುವ ಸಾಮರ್ಥ್ಯ ಅವನಿಗೆ. ಜ್ಞಾನವನ್ನು ವಿಸ್ತರಿಸಬೇಕು. ಜ್ಞಾನವನ್ನು ವಿಸ್ತರಿಸುವ ಪರೀಕ್ಷೆಯನ್ನೇ ಮಾಡಲ್ಲ ಶಿಕ್ಷಕರನ್ನು ನೇಮಕ ಮಾಡುವಾಗ, ಜ್ಞಾನವನ್ನು ಹಿಡಿದಿಡುವ ಪರೀಕ್ಷೆಯನ್ನು ಮಾಡುದು. ಅಂದ್ರೆ ಇಲ್ಲಿ ಆಗಬೇಕಾದ ಅನೇಕ ಇದೆ. ನೀತಿ ಅತ್ಯಂತ ಬೆಸ್ಟೋ, ಶಿಕ್ಷಣ ನೀತಿ ತುಂಬಾ ಚೆನ್ನಾಗಿದೆ. ಅದರ ಇಂಪ್ಲಿಮೆಂಟ್ ಸ್ಟೇಜಿಗೆ ಬಂದಾಗ ಎದುರಿಸಬೇಕಾದಂತ ಸಂಗತಿಗಳ ಬಗ್ಗೆ ನಾನು ಹೇಳ್ತೇನೆ. ಈಗ ಇನ್ನೊಂದು ಬಹುಮುಖ್ಯವಾಗಿ ಈ ಶಿಕ್ಷಣ ನೀತಿ ಹೇಳುವಂಥದ್ದು ಏನು, ಪ್ರಾಥಮಿಕ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂತ. ಸೊ ಇದರ ಬಗ್ಗೆ ನಿಮ್ಮ
ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಅನ್ನುವಂಥ ನೀತಿಯಲ್ಲಿ ಹೇಳಿರುವ ಅಂಶಕ್ಕೆ ನನ್ನದು 100% ಬೆಂಬಲ. ಮತ್ತು ಈ ಹಿಂದಿನ ಶಿಕ್ಷಣ ನೀತಿಗಳು ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂತಲೇ ಹೇಳಿವೆ. ಅದರ ಜೊತೆಗೆ ಅಲ್ಲಿ ನಿಮಗೆ ಆಯ್ಕೆಯ ಅವಕಾಶ ಇದೆ ಅನ್ನೋದನ್ನು ಶಿಕ್ಷಣ ನೀತಿ ಹೇಳ್ತದೆ. ಮಾತೃಭಾಷೆ ಅಂತ ಹೇಳೋದು ಇದು ಹಿಂದೆ ಬಂದಿದೆ. ಮಾತೃಭಾಷೆಯಲ್ಲಿಯೇ ಶಿಕ್ಷಣವನ್ನು ಕೊಡಬೇಕು, ಅದಕ್ಕೆ ಸ್ಪಷ್ಟವಾದ ಕಾನೂನಿನ ನಿರ್ಧಾರವೇ ಬೇಕು. ಇಲ್ಲಿ ನೀತಿ ಅನ್ನುವಂಥದ್ದು ಒಂದು ಮಾದರಿ, ಅದು ಮುಂದಿನ ಆಸಕ್ತಿ ಏನು, ಶೈಕ್ಷಣಿಕ ಕಾಳಜಿಗಳೇನು ಅನ್ನೋದ್ರ ಬಗ್ಗೆ. ಆದರೆ ಅದನ್ನು ಕಾನೂನಾಗಿ ತರುವಂಥ ವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ಮುಂದೆ ನೋಡಬೇಕಷ್ಟೇ. ಅದು ಕಾನೂನಾಗಿ ಬರಬೇಕು ಅಂತ ನಾನು ಹೇಳ್ತಾ ಇದ್ದೆ. ಈಗ ಕಾನೂನಾಗಿ ಬಂದರೆ ಕೂಡ ಆಯ್ತು, ಕಾನೂನಾಗಿ ಬಂತು ಅಂತ ನಾವು ತಿಳ್ಕೊಳ್ಳುವ ಅಂಥ ಸಂದರ್ಭದಲ್ಲಿ ಏನು ಇವತ್ತು ನಾವೊಂದು ಗ್ಲೋಬಲ್ ನಾಲೆಜ್ ಅಥವಾ ಗ್ಲೋಬಲ್ ಎಲ್ಲ ಏನು ವಿದ್ಯಾರ್ಥಿಗಳೆಲ್ಲ ಕಲಿತು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಇತ್ಯಾದಿ ಎಲ್ಲ ಸಾಮಾನ್ಯವಾದಂಥ ಪರಿಕಲ್ಪನೆ ಉಂಟಲ್ಲ, ಇಂಗ್ಲೀಷೇ ಏನು ಇಡೀ ಜಗತ್ತನ್ನು ಎದುರಿಸುವಂಥ ಭಾಷೆ ಅಂತ. ಇಂಗ್ಲೀಷ್ಗೆ ಏನಾದರೂ ಹಿನ್ನಡೆ ಆಗಲಿಕ್ಕೆ ಸಾಧ್ಯ ಆಗ್ತದಾ? ಆಗುದಿಲ್ಲ. ಒಂದು ವೇಳೆ ಕಾನೂನಿನ ಪ್ರಕಾರ ಈ ಮಾತೃಭಾಷೆನಲ್ಲೇ ಶಿಕ್ಷಣ ಕೊಡಬೇಕು ಅಂತ ಆಯ್ತು, ಅಂತ ಸಂದರ್ಭದಲ್ಲಿ ಏನು ಇವತ್ತಿನ ಒಂದು ಇಂಗ್ಲೀಷ್ ಅನ್ನುವಂಥ ದೊಡ್ಡ ಭೂತ ಉಂಟಲ್ಲ, ಸೊ ಇಂಗ್ಲೀಷ್ಗೆ ಅಥವಾ ಏನು ನಮ್ಮ ಮಕ್ಕಳ ಇಂಗ್ಲೀಷ್ನಲ್ಲಿ ತೊಡಗಿಕೊಳ್ಳುವಿಕೆ ಅಥವಾ ಅವರ ಏನು ಇಂಗ್ಲೀಷ್ ನಾಲೆಜ್ ಏನಾದರೂ ಕಡಿಮೆ ಆಗುತ್ತಾ, ತೊಂದರೆ ಆಗುತ್ತಾ? ಏನೂ ಆಗುದಿಲ್ಲ. ಯಾಕೆ ಅನ್ನೋದನ್ನು ನಾನು ಹೇಳ್ತೀನಿ. ಇಂಗ್ಲೀಷಲ್ಲಿ ನಮಗೆ ಸಮಸ್ಯೆ ಆಗ್ತಾ ಇರೋದು ಏನು ಗೊತ್ತುಂಟ, ಶಾಲೆಗಳಲ್ಲಿ ಇಂಗ್ಲೀಷನ್ನು ಕಲಿಸಬೇಕಾದ ವಿಧಾನದಲ್ಲಿ ನಾವು ಕಲಿಸ್ತಾ ಇಲ್ಲ. ಈಗ ಯಾವುದೇ ಒಂದು ಭಾಷೆಯನ್ನು ಕಲಿಯುವುದು ಹೇಗೆ ಗೊತ್ತುಂಟ, ಮೊದಲು ಆ ಭಾಷೆಯ ಶಬ್ದಗಳು ನಿರಂತರವಾಗಿ ಮಕ್ಕಳ ಕಿವಿಗೆ ಕೇಳಿಸ್ತಾ ಇರಬೇಕು. ಶಬ್ದಗಳು ಕೇಳಿಸಿದ್ದನ್ನು ಮಕ್ಕಳು ರಿಪೀಟ್ ಮಾಡಬೇಕು, ಉಚ್ಚಾರಿಸಲಿಕ್ಕೆ ಗೊತ್ತಾಗಬೇಕು. ಉಚ್ಚರಿಸಿದ ನಂತರ ಮಕ್ಕಳಿಗೆ ಆ ಪದದ ಅರ್ಥ ಗೊತ್ತಾಗಬೇಕು, ಆಮೇಲೆ ಅಕ್ಷರವನ್ನು ಗುರುತಿಸಬೇಕು, ನಂತರ ಬರೆಯುವುದನ್ನು ಕಲಿಬೇಕು. ಇದು ಭಾಷೆಯನ್ನು ಕಲಿಯುವ ವಿಧಾನ. ಆಯ್ತಾ? ಮಾತೃಭಾಷೆಯನ್ನು ನಾವು ಬರೆಯುವಲ್ಲಿಂದಲೇ ಕಲಿತೇವೆ, ಶುರು ಮಾಡ್ತೇವೆ. ಯಾಕೆಂದ್ರೆ ಕನ್ನಡ ಭಾಷೆಯನ್ನು ಗೂಡಂಗಡಿಯಲ್ಲಿ ಮಗು ಕೇಳಿರ್ತದೆ, ಶಬ್ದ ಕೇಳಿರ್ತದೆ, ರಿಪೀಟ್ ಮಾಡಿರ್ತದೆ, ಅರ್ಥಗ್ರಹಣ ಆಗಿರ್ತದೆ, ಆದ್ರಿಂದ ಬರೀಲಿಕ್ಕೆ ಶುರು ಮಾಡ್ತೇವೆ. ಇದು ಮಗುವಿಗೆ ಇಂಗ್ಲಿಷ್ ಕಲಿಸುವಾಗ ನೀವು ABCD ಬರೆಯುವಲ್ಲಿಂದಲೇ ಕಲಿಸಿದ್ರೆ ಆಗುದಿಲ್ಲ. ನೀವು ಕೊನೆಯ ಸ್ಟೆಪ್ಪಿಂದ ಮಕ್ಕಳನ್ನು ಇದು ಭಾಷೆಯನ್ನು ಕಲಿಸ್ಲಿಕ್ಕೆ ಹೊರಟ್ರೆ, ಮೊದಲು ಮಗುವಿನ ಜೊತೆಯಲ್ಲಿ ಇಂಟ್ರಾಕ್ಟ್ ಮಾಡಬೇಕು, ಇಂಗ್ಲೀಷಲ್ಲಿ ಮಾತಾಡ್ತಾ ಇರಬೇಕು, ಇಂಗ್ಲೀಷ್ ಶಬ್ದಗಳನ್ನು ಮಕ್ಕಳು ಕೇಳ್ತಾ ಇರಬೇಕು, ಅದನ್ನು ಪುನರುಚ್ಚರಿಸಬೇಕು, ಅದರ ಅರ್ಥಗ್ರಹಣ ಆಗಬೇಕು, ಆಮೇಲೆ ಅಕ್ಷರವನ್ನು ಗುರುತಿಸಬೇಕು, ನಂತರ ABCD ಯನ್ನು ಕಲಿಸಬೇಕು. ಆ ಮೆಥಡಲ್ಲಿ ನೀವು ಇಂಗ್ಲೀಷನ್ನು ಕಲಿಸಿದ್ರೆ 6 ತಿಂಗಳಲ್ಲಿ ಬಹಳ ಚೆನ್ನಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ, ಕಮ್ಯುನಿಕೇಟಿವ್ ಇಂಗ್ಲೀಷನ್ನು ಕಲಿಯಬಹುದು. ಅದರ 80 ಲಕ್ಷ ಶಬ್ದಗಳನ್ನಲ್ಲ. ಶೇಕ್ಸ್ಪಿಯರ್ನ ಇಂಗ್ಲೀಷನ್ನು ನಾನು ಹೇಳ್ತಾ ಇಲ್ಲ, ಅದು ಈಗ ನೀವು ಹೇಳ್ತಾ ಇರುವ ಜಾಗತಿಕ ಅವಶ್ಯಕತೆಯೂ ಅಲ್ಲ. ಶೇಕ್ಸ್ಪಿಯರ್ನ ಇಂಗ್ಲೀಷ್ ಮಾತುಕತೆಗೆ 6 ತಿಂಗಳು ಸಾಕು ಸರ್. ಆದ್ರೆ ಕಲಿಸುವ ಮೆಥಡಲ್ಲೇ ಸಮಸ್ಯೆ ಇದೆ. ಹಾಗೆ ಒಂದು ವೇಳೆ ನಾವು ಮಾಡಿದ್ರು ಏನಾಗ್ತದೆ ಗೊತ್ತುಂಟ, ಯಾರೋ ಒಬ್ಬ ಶಿಕ್ಷಕ ಮಾಡಿದ ಅಂತ ಇಟ್ಕೊಳ್ಳಿ, ನಾನು ಹೀಗೆ ಮಾಡ್ತೇನೆ, ಅಬ್ಜೆಕ್ಷನ್ ಬಂದಾಯ್ತು, ಅದು ಶಾಲೆಗೆ ಹೋಗಿ 3 ತಿಂಗಳಾಯ್ತು, ಇನ್ನೂ ABCD ಬರೆಸಲಿಲ್ಲ ಅಂದ್ರೆ ABCD ಮಾತೃಭಾಷೆಯನ್ನು ಕಲಿಯುವ ವಿಧಾನದಲ್ಲೇ ಇಂಗ್ಲೀಷನ್ನು ಕಲಿಯುವುದಲ್ಲ. ಇಂಗ್ಲೀಷನ್ನು ಸರಿಯಾದ ಪದ್ಧತಿಯಲ್ಲಿ ಕಲಿಸಬೇಕು. ಇಂಗ್ಲೀಷಿಗೆ ಯಾವ ಹಿನ್ನಡೆಯೂ ಆಗುವುದಿಲ್ಲ. ನಾನು ಹೇಳೋದು, ಇಂಗ್ಲೀಷಿನ ಜ್ಞಾನ ಅತ್ಯಂತ ಅಗತ್ಯವಾಗಿ ಮಕ್ಕಳಿಗೆ ಬೇಕು. ಆದರೆ ನೀವು ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಸಶಕ್ತವಾಗಿ ಕೊಟ್ಟರೆ ಇಂಗ್ಲೀಷಿನ ಜ್ಞಾನ ತುಂಬ ಚೆನ್ನಾಗಿ ಮಕ್ಕಳಲ್ಲಿ ರೂಢಿಯಾಗ್ತದೆ. ವೀಕ್ಷಕರೇ, ಈ ಸಂದರ್ಭವನ್ನು ಚೊಕ್ಕಾಡಿಯವರು ಉಲ್ಲೇಖಿಸ್ತಾ ಇರುವಾಗಲೇ ಒಂದು ಬಹುಮುಖ್ಯವಾದ ವಿಚಾರವನ್ನು ನಿಮ್ಮ ಮುಂದೆ ಇಡುತ್ತಾ ಅವರ ಥರ ಮತ್ತೆ ಆ ಪ್ರಶ್ನೆಗೆ ಬರ್ತೇನೆ. ಅವರ ಮಗಳು ಅಧ್ಯಯನ ಹೌದು, ಒಂದು ಏನು ಕನ್ನಡದಲ್ಲಿರುವಂಥ ಏನು ಸಾಮಾನ್ಯ ಜ್ಞಾನ ಪುಸ್ತಕವನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾಳೆ. ಸೊ ಸರ್, ನಿಮ್ಮ ಮಗಳು ಕನ್ನಡ ಮೀಡಿಯಮಲ್ಲಿ ಓದಿತ್ತಾ, ಹೇಗೆ ಅಥವಾ ಯಾವ ರೀತಿ ಇದನ್ನು ಈ ಒಂದು ಪುಸ್ತಕದ ಪರಿಕಲ್ಪನೆ ಆಯಿತು ಅನ್ನೋದನ್ನು ನೀವು ಸಂಕ್ಷಿಪ್ತವಾಗಿ ಹೇಳಬೇಕು. ನನ್ನ ಮಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸರಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲೇ ಓದಿದ್ದು. ಅದರ ನಡುವಲ್ಲಿ ಒಂದು ಜೈನ್ ಹೈಸ್ಕೂಲಲ್ಲಿ 1 ವರ್ಷ. ಗಮನವಿಟ್ಟು ಕೇಳಿಕೊಳ್ಳಿ, ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಶ್ರೀಯುತ ಅರವಿಂದ ಚೊಕ್ಕಾಡಿಯವರ ಮಗಳು. ಇವತ್ತು ಅವಳು ಕರ್ನಾಟಕ ರಾಜ್ಯದಲ್ಲಿ ಏನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂಥ ವಿದ್ಯಾರ್ಥಿಗಳಿಗೆ ಒಂದು ಪುಸ್ತಕವನ್ನು ತಯಾರು ಮಾಡಿದ್ದಾಳೆ. ಎಸ್, ಮುಂದುವರಿಸಿ ಸರ್. ಅಲ್ಲ, ಈ 10 ವರ್ಷದಲ್ಲಿ 1 ವರ್ಷ ಏಡೆಡ್ ಶಾಲೆಯಲ್ಲಿ ಜೈನ್ ಹೈಸ್ಕೂಲಲ್ಲಿ ಓದಿದ್ದಾಳೆ, 9 ವರ್ಷ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು.
ಎಲ್ಲವೂ ಕನ್ನಡ ಮಾಧ್ಯಮ. ಹ್ಮ್ ಹ್ಮ್ ಕನ್ನಡ ಮಾಧ್ಯಮದಲ್ಲಿ ಓದಿಯೂ ಅವಳಿಗೆ ಇಂಗ್ಲೀಷ್ ಏನು ದೊಡ್ಡ ಸಮಸ್ಯೆ ಆಗಲಿಲ್ಲ. ಯಾಕೆಂದರೆ ಇಂಗ್ಲೀಷನ್ನು ಒಂದು ಭಾಷೆಯಾಗಿ ಓದ್ತಾನೆ ಬಂದಿದ್ದಾಳೆ. ಫಸ್ಟ್ PUC ಯಲ್ಲಿದ್ದಾಗ ಅವಳು ಕನ್ನಡದಲ್ಲಿದ್ದ ಪುಸ್ತಕವನ್ನು ಇಂಗ್ಲೀಷಿಗೆ ಅನುವಾದ ಮಾಡುವುದಕ್ಕೆ ಸಾಧ್ಯವಾಯಿತು. ಅದು ನಿನ್ನೆ ಅವಳು ಒಂದು ಮಾತು ಹೇಳಿದ್ಲು, ಮಾಧ್ಯಮ ಯಾವುದು ಅನ್ನೋದು ಮುಖ್ಯ ಅಲ್ಲ, ಭಾಷೆಯಲ್ಲಿ ನಾವು ಹೇಗೆ ತೊಡಗಿಸಿಕೊಳ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ ಅಂತ. ಆದ ಕಾರಣ ಮಾತೃಭಾಷೆಯ ಬಗ್ಗೆ ಯಾವ ರೀತಿಯ ಭಯವೂ ಬೇಡ. ಇಂಗ್ಲೀಷನ್ನು ಮಕ್ಕಳು ತುಂಬಾ ಚೆನ್ನಾಗಿಯೇ ಕಲಿತಾರೆ, ಕಲೀಲಿಕ್ಕೆ ಮಾತೃಭಾಷೆ ಸಹಾಯವೂ ಆಗ್ತದೆ. ಎಸ್ 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 ಸರ್, ಈಗ ನಮ್ಮ ಈ ಒಂದು ಸಂವಾದವನ್ನು ಮುಗಿಸುವಂಥ ಸಂದರ್ಭದಲ್ಲಿ ಮತ್ತೆ ಕೊನೆಯದಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಯಾವ ಒಂದು ನೀವು ಸಂದೇಶವನ್ನು ವೀಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ ಕೊಡ್ತೀರಿ? ರಾಷ್ಟ್ರೀಯ ಶಿಕ್ಷಣ ನೀತಿ ತುಂಬ ಚೆನ್ನಾಗಿರುವ ನೀತಿ. ಅದು ದೊಡ್ಡ ಉದಾತ್ತವಾದ ಆದರ್ಶವನ್ನು ಅದು ಇಟ್ಟುಕೊಂಡಿದೆ. ಅದರ ಆದರ್ಶವನ್ನು ಸಾಧಿಸಬೇಕಾದ್ರೆ ಅಲ್ಲಿ ನೋಡಿ ಕೌಶಲ್ಯವನ್ನು ಕಲಿಸುವುದು ಬರ್ತದೆ. ಹಾಗೆಯೇ 6ನೇ ತರಗತಿಯಿಂದ ವೃತ್ತಿಪರ ಶಿಕ್ಷಣ ಬರ್ತದೆ. ಈ ವೃತ್ತಿಪರ ಶಿಕ್ಷಣ, ಕೌಶಲ್ಯಗಳ ಶಿಕ್ಷಣ ಎಲ್ಲ ನಮ್ಮ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಉತ್ತಮವಾದ ಉತ್ಪಾದನೆಗಳನ್ನು ಮಾಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯವರೆಗೂ ವಿಸ್ತರಿಸಬಹುದಾದಂಥ ಅವಕಾಶವನ್ನು ಸೃಷ್ಟಿಸ್ತದೆ. ಆದ್ದರಿಂದ ಇದನ್ನು ಯಶಸ್ವಿಗೊಳಿಸುವುದು, ಯಾವ ಸರ್ಕಾರ ಯಾವ ಉನ್ನತವಾದ ನೀತಿಯನ್ನು ಮಾಡಿದರೂ ಯಶಸ್ವಿಗೊಳಿಸುವುದು ಜನರ ಕೈಯಲ್ಲಿರ್ತದೆ. ಜನಗಳು ಇದರ ಆಶಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವರು ಸರಿಯಾಗಿ ತೊಡಗಿಕೊಳ್ಳಬಹುದು. ಆವಾಗ ಆ ಶಿಕ್ಷಣ ನೀತಿ ಯಶಸ್ವಿಯಾಗ್ತದೆ. ಆ ದೃಷ್ಟಿಯಿಂದ ಜನಗಳು ಈ ಶಿಕ್ಷಣ ನೀತಿಯ ಬಗ್ಗೆ ಹೆಚ್ಚು ಮಾತನಾಡಬೇಕು, ಕೇಳಬೇಕು, ಚಿಂತಿಸಬೇಕು. ನಾವು ಏನನ್ನು ಮಾಡಬಹುದು ಒಂದು ಆಲೋಚನೆ ಮಾಡಿ ದೇ ಹ್ಯಾವ್ ಟು ಆಕ್ಟ್, ಕ್ರಿಯಾಶೀಲರಾಗಬೇಕು. ನಾವು ಬರೀ ಮಾತನಾಡುವುದಲ್ಲ, ಅದನ್ನು ಕ್ರಿಯೆಯಲ್ಲಿ ತೋರಿಸುವುದಕ್ಕೆ ಸಾಧ್ಯವಾಗಬೇಕು. ಈಗ ನೀವು ನಮ್ಮ ಮಗಳ ಬಗ್ಗೆ ಕೇಳಿದ್ರಿ, ಅವಳು ಸರಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕನ್ನಡವನ್ನು ಓದಿ ಇದು ಇಂಗ್ಲಿಷ್ಗೆ ಅನುವಾದ ಮಾಡಿದಾಗ ಅವಳ ಮಾತಿಗೆ ವ್ಯಾಲ್ಯೂ ಇರ್ತದೆ. ಸುಮ್ಮನೆ ಕೂತ್ಕೊಂಡು ಭಾಷಣ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಜನಗಳು ಹಾಗೆ ಈ ವೃತ್ತಿಪರವಾದ ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಇಂಟಿಗ್ರೇಟ್ ಮಾಡುವಂತ ಎಲ್ಲ, ಈಗ ಜನಪದ ಯೂನಿವರ್ಸಿಟಿ, ಮತ್ತೊಂದು ಮಹಿಳಾ ಯೂನಿವರ್ಸಿಟಿ ಅಂತ ಪ್ರತ್ಯೇಕ ಆದದ್ದನ್ನೆಲ್ಲ ಇದು ಒಟ್ಟು ಮಾಡ್ತಾ ಇದೆ. ಒಂದು ರೀತಿಯಲ್ಲಿ ಒಡೆಯುವ ಮನಸ್ಸುಗಳನ್ನು ಒಟ್ಟು ಸೇರಿಸುವ ರೀತಿಯಲ್ಲಿಯೂ ಶಿಕ್ಷಣವು ಕೆಲಸ ಮಾಡಲಿಕ್ಕೆ ಈ ಶಿಕ್ಷಣ ನೀತಿ ಮಾರ್ಗದರ್ಶನವನ್ನು ಒದಗಿಸ್ತದೆ. ಆ ಮಾರ್ಗದರ್ಶನವನ್ನು ಅನುಸರಿಸಿ ನಾವು ಮುನ್ನಡೆಯಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋದು ನನ್ನ ಒಂದು ನಿರೀಕ್ಷೆ. ಎಸ್, ಥ್ಯಾಂಕ್ ಯು. ವೀಕ್ಷಕರ, ಈ ಒಂದು ಸಂವಾದವನ್ನು ಮುಗಿಸುವ ಸಂದರ್ಭದಲ್ಲಿ ನಾನು ಸಮಸ್ತ ವೀಕ್ಷಕರ ಪರವಾಗಿ ಮತ್ತು V4 ವಾಹಿನಿ ಪರವಾಗಿ ಶ್ರೀಯುತ ಅರವಿಂದ ಚಕ್ವಾಡಿ ಅವರಿಗೆ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಅರವಿಂದ್ ಚಕ್ವಾಡಿ ಅವರು ಹೇಳಿದಂಥ ಕೊನೆಯ ಮಾತು ಬಹುಮುಖ್ಯವಾದದ್ದು. ನಾವು ಶಿಕ್ಷಣ ನೀತಿ ಬಗ್ಗೆ ಮತ್ತೆ ಮಾತಾಡಬೇಕು. ಒಂದು ನಮ್ಮ ಅರಿವನ್ನು ಕೂಡ ಅದು ವಿಸ್ತಾರ ಮಾಡುತ್ತದೆ ಮತ್ತು ಒಟ್ಟು ಜನ ಸಮುದಾಯದ, ವಿದ್ಯಾರ್ಥಿ ಸಮುದಾಯದ ನಡುವೆ ಕೂಡ ಅದು ಅವರ ಅರಿವನ್ನು ಕೂಡ ವಿಸ್ತಾರ ಮಾಡುತ್ತೆ ಮತ್ತು ಅದರ ಆ ಮಾತಿನ ಮೂಲಕವೇ ನಾವು ಕಾರ್ಯಚಟುವಟಿಕೆಯನ್ನು ಕೂಡ ಆರಂಭಿಸಬೇಕು ಅನ್ನುವಂಥ ಒಂದು ಭಾರಿ ಉದಾತ್ತವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಇದು V4 ಕಾಳಜಿ ಕೂಡ ಹೌದು. ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಸರಣಿ ಮಾತುಕತೆಯನ್ನು ಕನ್ನಡದ TV ಮಾಧ್ಯಮದಲ್ಲಿ ಬಹುಶಃ ಇದೊಂದು ಅಪರೂಪದ ಪ್ರಯತ್ನ ಕೂಡ ಅಂತ ಹೇಳಿಕೊಂಡು ನಾನು ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.